يا ربنا لك الحمد كما ينبغي لجلال عظيم سلطانك سبحانك لا نحصي ثناء عليك أنت كما أثنيت ولك الحمد ولك الشكر حتى ترضى اللهم صل وسلم على رسولك سيدنا محمد وعلى آل سيدنا محمد اللهم أوصل وبلغ مثل ثواب ما قرأناه من القرآن العظيم بعد القبول منا أولا إلى حضرة حبيب المصطفى محمد صلى الله عليه وسلم اللهم آته الوسيلة والفضيلة والدرجة الرفيعة وإلى حضرات أرواح آبائه وإخوانه من الأنبياء والمرسلين وإلى حضرات أزواجه الطاهرات أمهات المؤمنين وإلى حضرات أصحاب البدريين والأحديين وسائر الصحابة والقرابة كلهم أجمعين وإلى حضرة كتب الأقطاب الشيخ محي الدين عبد القادر الجيلاني قدس الله تعالى سره العزيز وإلى حضرة سلطان العارفين أحمد الكبير الرفاعي قدس الله تعالى سره العزيز وإلى حضرة تاج الأولياء الشيخ أحمد البدوي قدس الله تعالى سره العزيز وإلى حضرة كتب السيد إبراهيم الدسوقي قدس الله تعالى سره العزيز وإلى حضرة سلطان الهند خواجة معين الدين الجسر الأجميري قدس الله تعالى سره العزيز وإلى حضرة كتب الزمان سيد محمد الشريف المدني قدس الله وأزواجنا وأقربائنا اللهم اغفر لنا واغفر لهم وارحمنا وارحمهم وعافنا وعافهم واجمع بيننا وبينهم في دار جناتك النعيم اللهم حبب إلينا الإيمان وزينه في قلوبنا وكره إلينا الكفر والفسوق واجعلنا راشدين اللهم ربنا هب لنا من أزواجنا وذرياتنا قرة أعين واجعلنا للمتقين إماما اللهم بارك لنا في جميع أمورنا خصوصا في أمرنا وفي مجلسنا هذا بركة تامة كما باركت على عبادك الصالحين اللهم أصلح لنا ديننا الذي هو عصمة أمرنا وأصلح لنا دنيانا التي فيها معاشنا وأصلح لنا آخرتنا التي فيها معادنا واجعل الحياة زيادة لنا في كل خير واجعل الموت راحة لنا من كل شر ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله. ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ದುಆದ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಸೈಯದ್ ಕುಟುಂಬದ ಕುಡಿಬಿಡಾಗಿರತಕ್ಕಂತಹ ಬಹುಮಾನದ ಸೈಯದ್ ಶಿಯಾಬುದ್ದೀನ್ ತಂಗಳ ಮದಕ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಒಂದೆಡೆ ಜೀವರಕ್ಷಕರಾದರೆ ಇನ್ನೊಂದೆಡೆ ಅಹೋರಾತ್ರಿ ಬಡವರ ಐರಾವತ ಎಂದೇ ಕರೆಯತಕ್ಕಂತಹ ಈ ಆಟೋ ರಿಕ್ಷಾ ಚಾಲಕರ ಆ ಒಂದು ನಿಸ್ವಾರ್ಥ ಸೇವೆಯನ್ನು ನಾವೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮದ ಮುಖೇನವಾಗಿ ಮತ್ತಷ್ಟು ಅರ್ಥ ಮಾಡಿಕೊಂಡು ಅವರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾ ಅವರ ಸಾಮಾಜಿಕ ಕಳಕಳಿಯ ವೈಖರಿಯನ್ನು ನಾವು ಕೊಂಡಾಡಿಕೊಳ್ಳಬೇಕಾಗಿದೆ. ನಿಟ್ಟಿನಲ್ಲಿ ಅದಕ್ಕಿಂತ ಮುಂಚಿತವಾಗಿ ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರ ಮಾತುಗಳಿಗೆ ಮುಂಚಿತವಾಗಿ ನಮ್ಮ ಮೊದಲ ದೌತ್ಯವಾಗಿದೆ ಬಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಂಟ್ವಾಳ ತಾಲೂಕು ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂತಹ ಅಬ್ದುಲ್ ಜಲೀಲ್ ಮುಡಿಪು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಹೆಲ್ಪ್ಲೈನ್ ಗ್ರೂಪ್ ಸಂಘಟಿಸಿರುವಂತಹ ಈ ಮಾದರಿ ಯೋಗ್ಯ ಕಾರ್ಯಕ್ರಮ ರಕ್ತದಾನ ಶಿಬಿರವನ್ನು ಮೊದಲಾಗಿ ದುವಾ ಆಶೀರ್ವಚನ ಮೂಲಕ ಉದ್ಘಾಟಿಸಿದಂತಹ ನಮ್ಮ ನಾಯಕ ಸೈಯದ್ ಕುಟುಂಬದ ಗೌರವಾನ್ವಿತ ತಂಗಲ್ ಬಹುಮಾನಪಟ್ಟ ಸೈಯದ್ ಶಿಹಾಬುದ್ದೀನ್ ತಂಗಲ್ ಮದಕ ಇವರನ್ನು ನಾನು ಆತ್ಮೀಯವಾಗಿ ಆಟೋ ರಾಜ ಕಮ್ಮಾರ್ ಹೆಲ್ಪ್ಲೈನ್ ಗ್ರೂಪ್ ಬ್ಲಡ್ ಡೋನರ್ಸ್ ಮಂಗಳೂರು ಹಾಗೂ ಫಾದರ್ ಮುಲ್ಲರ್ಸ್ ಬ್ಲಡ್ ಬ್ಯಾಂಕ್ ಮಂಗಳೂರು ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿಕ್ಷಾ ಚಾಲಕರಂದರೆ ಸಮಾಜದಲ್ಲಿ ಮೂಗು ಮುರಿಯುವಂತಹ ಸನ್ನಿವೇಶ. ರಿಕ್ಷಾ ಚಾಲಕರಂದರೆ ಏನು ಎರಡನೇ ದರ್ಜೆಯ ನಾಗರಿಕರಂತೆ ನೋಡುವಂತಹ ಸಂದರ್ಭ. ರಿಕ್ಷಾ ಚಾಲಕರಂದರೆ ಅತಿ ಬಡ ಕುಟುಂಬದ ಒಂದು ಸಮುದಾಯದಂತೆ ಕಾಣುತ್ತಿರುವಂತಹ ಈ ಸಮಾಜದಲ್ಲಿ ರಿಕ್ಷಾ ಚಾಲಕರಂದರೆ ಕೇವಲ ರಿಕ್ಷಾ ಚಾಲಕರಲ್ಲ, ಅವರು ಐರಾವತ ಬಸ್ಸಿನ
ಬಸ್ಸನ್ನು ಕೊಂಡು ಒಂದು ಶ್ರೀಮಂತರು ಅವರು ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ಚಾಲಕರು, ಅವರು ಅನಿವಾರ್ಯ ಸಂದರ್ಭಗಳಲ್ಲಿ ಆಪತ್ ಬಾಂಧವರು, ಅವರು ಯಾವುದೇ ಬಡವರ ಶುಭ ಸಮಾರಂಭಗಳಲ್ಲಿ ಅವರ ಬಾಳಿನ ನೌಕೆಯ ಪ್ರಯಾಣಿಕರು ಎಂಬಂತೆ ಇವತ್ತು ಆಟೋ ರಾಜಕುಮಾರ್ ಹೆಲ್ಪ್ಲೈನ್ ಗ್ರೂಪ್ ತೋರಿಸಿಕೊಟ್ಟಿದ್ದಾರೆ. ರಿಕ್ಷಾ ಚಾಲಕರ ಮನೆಗಳಲ್ಲಿ ಕಡು ಬಡತನ ಇರಬಹುದು, ಆದರೆ ರಿಕ್ಷಾ ಚಾಲಕರ ಮನೆಗಳಲ್ಲಿ ಅತಿ ಶ್ರೀಮಂತಿಕೆ ಇದೆ ಅಂತ ಆಟೋ ರಾಜಕುಮಾರ್ ಹೆಲ್ಪ್ಲೈನ್ ಗ್ರೂಪ್ ಇವತ್ತು ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಹಲವಾರು ಬಡ ಹೆಣ್ಮಕ್ಕಳ ಮದುವೆ ಸಮಾರಂಭಗಳಿಗೆ ಕ್ಷಣ ಮಾತ್ರದಲ್ಲಿ ತನ್ನ ರಿಕ್ಷಾ ಚಾಲಕರ ಒಳಗೆ, ನಮ್ಮ ಈ ಗ್ರೂಪ್ನ ಒಳಗೆಯೇ ಸಾವಿರಾರು ರೂಪಾಯಿ ಹಣವನ್ನು ಒಟ್ಟುಗೂಡಿಸಿಕೊಂಡು ಅದೆಷ್ಟೋ ಮದುವೆಗಳಿಗೆ ಸಹಾಯ ಹಸ್ತವನ್ನು ನೀಡಿರುವಂತಹ ಒಂದು ಅತ್ಯುತ್ತಮ ತಂಡ. ಹಲವು ರಿಕ್ಷಾ ಚಾಲಕರು ಗಾಯಗೊಂಡ ಸಂದರ್ಭಗಳಲ್ಲಿ ಅಥವಾ ಅನಾರೋಗ್ಯ ಆದಾಗ ಕ್ಷಣ ಮಾತ್ರದಲ್ಲಿ 24 ಗಂಟೆಯ ಒಳಗೆ ತನ್ನ ಗ್ರೂಪ್ನೊಳಗೆ ಸಾವಿರಾರು ರೂಪಾಯಿ ಹಣವನ್ನು ಸಂಗ್ರಹಿಸಿ ಅವರ ಬಾಡಿಗೆ ಬೆಳಕಾಗಿರುವಂತಹ ಒಂದು ತಂಡ ಇದು. ಈ ತಂಡವನ್ನು ಮೊದಲಾಗಿ ಎಲ್ಲ ಸದಸ್ಯರನ್ನು ಸ್ವಾಗತಿಸಬೇಕು ಹಾಗೂ ಅಭಿನಂದಿಸಬೇಕು, ಹಾಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಬೇಕಾಗಿದೆ. ಇವತ್ತು ಕೂಡ ಒಂದು ಮಾದರಿ ಯೋಗ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸಮಾಜಕ್ಕೆ ಮಾದರಿ ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮ, ಹಲವು ಜೀವ ಉಳಿಸುವಂತಹ ಒಂದು ಕಾರ್ಯಕ್ರಮ ರಕ್ತದಾನ ಅಂದರೆ ಮೊದಲಾಗಿ ರಜಾಕ್ ಸಾಲ್ಮನ್ ಅವರು ಹೇಳಿದರು, ಅದು ಜೀವದಾನ ಅಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಏರ್ಪಡಿಸಿದಾಗ ಅದಕ್ಕೆ ಸಾಥ್ ನೀಡಿದಂತಹ ಮೊದಲ ಸಂಘಟನೆ ಬ್ಲಡ್ ಡೋನರ್ಸ್ ಮಂಗಳೂರು. ಈ ಬ್ಲಡ್ ಡೋನರ್ಸ್ ಮಂಗಳೂರು ಈ ಸಂಘಟನೆ ಎಲ್ಲ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ. ಹೀಗೆ ನಮಗೆ ಜೊತೆಯಾದವರು ಫಾದರ್ ಮುಲ್ಲರ್ಸ್ ಬ್ಲಡ್ ಬ್ಯಾಂಕ್ ಮಂಗಳೂರು, ಇವರ ಎಲ್ಲ ಸಿಬ್ಬಂದಿ ವರ್ಗವನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ಇಲ್ಲಿ ನಮಗೆ ಸ್ಥಳಾವಕಾಶ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ನಮಗೆ ಒದಗಿಸಿಕೊಟ್ಟವರು ನೂರಾನಿಯಾ ಜುಮಾ ಮಸ್ಜಿದ್, ಇದರ ಜಮಾತ್ ಕಮಿಟಿ ಹಾಗೂ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಸಂಬಂಧಪಟ್ಟ ಇದರ ಸದಸ್ಯರುಗಳು. ಈ ನೂರಾನಿಯಾ ಜುಮಾ ಮಸ್ಜಿದ್ ಜಮಾತ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಬ್ರಾಹಿಂ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ನಾಯಕರು, ನಮ್ಮ ಮಸ್ಜಿದ್ನ ಖತೀಬರುವಾಗಿರುವಂತಹ ಶ್ರೀಯುತ ಅಬ್ದುಲ್ ರಜಾಕ್ ಹಸನಿ ಅವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಹಲವು ಲಕ್ಷಾಂತರ ಜೀವಗಳ ಜೀವದಾನಿ ಎನಿಸಿರುವಂತಹ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿದ್ದಿಕ್ ಮಂಜೇಶ್ವರ್, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಅಭ್ಯರ್ಥಿಗಳಾಗಿದ್ದವರು ಶ್ರೀಯುತ ಇಸ್ಮಾಯಿಲ್ ಮಾಸ್ಟರ್ ಮಂಟೆಬರು, ಅವರು ತಡವಾಗಿಯಾದರೂ ಈ ಕಾರ್ಯಕ್ರಮವನ್ನು ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕ, ಇಲ್ಲಿನ ಸರ್ವ ಕಾರ್ಯಕ್ರಮಗಳಲ್ಲೂ ನಾಯಕತ್ವವನ್ನು ವಹಿಸಿಕೊಂಡು ಮಾರ್ಗದರ್ಶನವನ್ನು ನೀಡುವಂತಹವರು ಶ್ರೀಯುತ ಹಸನ್ ಹಾಜಿ ಸಂಬಂಧಪಟ್ಟ ಅವರು, ಅಧ್ಯಕ್ಷರು ಎಸ್ ಸಂಬಂಧಪಟ್ಟ ಅವರು ಕೂಡ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಸಂಬಂಧಪಟ್ಟ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಶಾಹುಲ್ ಎಸ್ಪಿಟಿ, ನನ್ನ ಆತ್ಮೀಯರು ಕೂಡ, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದಾರೆ ನನ್ನ ನೆಚ್ಚಿನ ಆತ್ಮೀಯರು, ನಾಯಕರು, ಈ
ಈ ಸಂವಾದದ ಎಲ್ಲ ಕಾರ್ಯಕ್ರಮಗಳಿಗೆ ನೇತೃತ್ವಗಳನ್ನು ನೀಡುವಂತಹ SS ಮೂಸಕುಂಜಿ ಹಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ SSU ಮ್ಯಾಂಗ್ಳೂರು ಇನ್ಚಾರ್ಜ್ ಆಗಿರುವಂತಹ ಸಮಾಜ ಸೇವಕರು ಅಬ್ದುಲ್ ಜಲೀಲ್ ಆಲ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇವಲ ರಕ್ತದಾನ ಮಾತ್ರ ಅಲ್ಲ, ಸಮಾಜಕ್ಕೆ ಹಲವು ರೀತಿಯಲ್ಲಿ ಉಪಕಾರಿಯಾಗಿರುವಂತಹ ಸಮಾಜ ಸೇವಕರು, ತುರ್ತು ಸಂದರ್ಭಗಳಲ್ಲಿ ಜೀವಗಳನ್ನು ಉಳಿಸುವಂತಹ ಸಮಾಜ ಸೇವಕರುಗಳನ್ನ ನಾವಿವತ್ತು ಸನ್ಮಾನಿಸಿ ಗೌರವಿಸಿ ನಮಗೆ ನಾವೇ ಹೆಮ್ಮೆ ಪಟ್ಟುಕೊಳ್ಳಲಿದ್ದೇವೆ. ಅಂತವರಲ್ಲಿ ಮೊದಲಾಗಿ ಕಾಣುವವರು ಜನಾಬ್ ಇಲ್ಯಾಸ್ ಮಂಗಳೂರು. MNG ಫೌಂಡೇಶನ್ ಅನ್ನ ಕಟ್ಟಿ ಬೆಳೆಸುತ್ತಿರುವಂತಹ ಇಲ್ಯಾಸ್ ಮಂಗಳೂರು ಅವರನ್ನ ನಾವಿವತ್ತು ಸನ್ಮಾನಿಸಿ ಗೌರವಿಸಿ ನಮಗೆ ನಾವೇ ಹೆಮ್ಮೆ ಪಟ್ಟುಕೊಳ್ಳಲಿದ್ದೇವೆ. ಅವರ ಜೊತೆ ನಾವು ಕೂಡ ಸಮಾಜ ಸೇವೆಗೆ ಸಾಥ್ ನೀಡಲಿದ್ದೇವೆ ಅಂತ ಭರವಸೆಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ತನ್ನ ಹೆಸರಿನ ಮುಂದೆನೆ ಆಪದ ಬಾಂಧವ ಅಂತ ಹೆಸರು ಸೇರಿಸಿಕೊಂಡಿರುವಂತಹ ನೆಚ್ಚಿನ ಸಮಾಜ ಸೇವಕರು. ಹಲವು ಸಂದರ್ಭಗಳಲ್ಲಿ ಆಪದ ಬಾಂಧವ ಅನ್ನೋ ಹೆಸರು ನೀವು ಕೇಳೇ ಇರ್ತೀರಾ. ಹಲವಾರು ಜೀವಗಳನ್ನು ರಕ್ಷಿಸಿರುವಂತಹ ನಮ್ಮ ಆತ್ಮೀಯರು ಆಪದ ಬಾಂಧವ ಅವರನ್ನ ನಾವಿವತ್ತು ಸನ್ಮಾನಿಸಿ ಗೌರವಿಸಿ ನಮಗೆ ನಾವೇ ಹೆಮ್ಮೆ ಪಟ್ಟುಕೊಳ್ಳಲಿದ್ದೇವೆ. ಹಾಗೆ ನನ್ನ ನೆಚ್ಚಿನ ಆತ್ಮೀಯ ಮಿತ್ರ, ಸಂವಾದದ ವಿಷಯಕ್ಕೆ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕಾರ್ಯಗಳಲ್ಲೂ ನಡುವೆ ಇದ್ದು ಮಾರ್ಗದರ್ಶನ ನೀಡುತ್ತಾ ತಾನೇ ಮೊದಲಾಗಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಮುನ್ನಡೆಸುವಂತಹ ಒಬ್ಬ ನಾಯಕ. ಬಹುಶಃ ಹೇಳಬೇಕಂದ್ರೆ ಕ್ಲಪ್ತ ಸಮಯಗಳಲ್ಲಿ ಮನೆಗಳನ್ನ ಕಟ್ಟಿಕೊಡುವಂತಹ ಒಬ್ಬ ನಾಯಕ. ಮನೆಗಳಂದ್ರೆ ಇಲ್ಲಿ ಜೀವಿಸುವುದಕ್ಕಲ್ಲ, ಪರಲೋಕ ಯಾತ್ರೆಗಾಗಿ. ಯಾವುದೇ ಸಂಬಾರ ತೋಟದಲ್ಲಿ ಯಾವುದೇ ಒಂದು ಮರಣ ಸಂಭವಿಸಿದಾಗ ಮೊದಲ ಕರೆ ಹೋಗೋದು ಆ ನೆಚ್ಚಿನ ನಾಯಕರಿಗೆ, ನನ್ನ ಆತ್ಮೀಯ ಮಿತ್ರರಿಗೆ SS ಇಬ್ರಾಹಿಂ ಅವರು. ಅವರನ್ನು ಕೂಡ ನಾವು ಇವತ್ತು ಆತ್ಮೀಯವಾಗಿ ಗೌರವಿಸಲಿದ್ದೇವೆ, ಸನ್ಮಾನಿಸಲಿದ್ದೇವೆ. ಅವರೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಅವರ ತಂದೆಯವರು ಕೊಡ್ಚಾರ್ ಅವರು ಇತ್ತೀಚೆಗಷ್ಟೇ ನಮ್ಮನ್ನು ಅಳಿದ್ರು. ಅವರು ಹಲವಾರು ವರ್ಷಗಳ ಕಾಲ ಈ ನೂರಾನೇ ಜುಮಾ ಮಸೀದಿನ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದಂಥವರು. ಹಾಗೆ ಇತ್ತೀಚೆಗಷ್ಟೇ ಮಕ್ಕಳು ಕೂಡ ಕೆಲವು ಜನರು ನಮ್ಮನ್ನು ಅಳಿದ್ರು. ನಮ್ಮ ನಾಯಕರುಗಳು ಈ ಮಸೀದಿಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರಗಳನ್ನು ವಹಿಸಿರುವಂತವರು ಕುಂಜಿ ಹಾಜಿಯವರು, ಹಾಗೆ ಇಬ್ರಾಹಿಂ ಅವರು ಕೂಡ ಇತ್ತೀಚೆಗಷ್ಟೇ ನಮ್ಮನ್ನು ಅಳಿದ್ರು. ಹಾಗೆ ಇತ್ತೀಚೆಗಷ್ಟೇ ಒಬ್ಬರು ಸಹೋದರಿ ಕೂಡ ನಮ್ಮನ್ನು ಅಳಿದ್ರು. ಅವರೆಲ್ಲರಿಗಾಗಿ ಪರಲೋಕ ಯಾತ್ರೆಗಾಗಿ ತಂಗಳವರು ಪ್ರಾರ್ಥಿಸ್ತಾರೆ ನಮ್ಮ ಭರವಸೆ ಇದೆ. ಮನವಿ ಮಾಡ್ತಾ ಇದ್ದೇನೆ, ಅವರ ಕಬರು ಜೀವನವನ್ನ ಅಲ್ಲಾಹು ಸುಖಮಯವಾಗಿಸಲಿ. ಹಾಗೆ ನಮ್ಮ ಜೊತೆ ಹಲವು ಹಿರಿಯರು ಈ ಮಸೀದಿಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೇವೆ ಸಲ್ಲಿಸುವ ಹಿರಿಯ ನಾಯಕರು ಇದ್ದಾರೆ. ಅವರಿಗೆ ಅಲ್ಲಾಹು ದೀರ್ಘಾಯುಷ್ಯವನ್ನ ಆರೋಗ್ಯದೊಂದಿಗೆ ನೀಡಿ ದೀರ್ಘಾಯುಷ್ಯವನ್ನು ನೀಡಿ ಈ ಮಸೀದಿಗಾಗಿ ಸೇವೆ ಸಲ್ಲಿಸುವ ಅವಕಾಶ ನೀಡಿ. ಹಾಗೆ ಮಾಡಲ್ಪಟ್ಟ ಎಲ್ಲ ನಾಯಕರಿಗೆ ಹಿರಿಯರಿಗೆ ಅಲ್ಲಾಹು ಕರ್ಮ ಜೀವನ ಸಂತೋಷವಾಗಿಸಲಿ. ಸ್ವರ್ಗದಲ್ಲಿ ನಮ್ಮೆಲ್ಲರನ್ನ ಅವರ ಜೊತೆ ಕೂಡಿಸಲಿ ಅಂತ ನಾನು ಕೂಡ ಅಂತಿಮವಾಗಿ ದುಆವನ್ನು ನೆರವೇರಿಸುತ್ತಾ, ಹಾಗೆ ನಮ್ಮನ್ನ ಎಲ್ಲ ಈ ಕಾರ್ಯಕ್ರಮವನ್ನು ಕರೆಕ್ಟ್ ಮಾಡಿಕೊಳ್ಳುವಂತಹ ಮಾಧ್ಯಮಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ബഹുമാനവും സ്നേഹവും ആദരവും നിറഞ്ഞ ഈ പള്ളിയുടെ മുദരിസും പള്ളിയുടെ ഖതീബുമായ വന്യരായ അഹ്സനി ഉസ്താദ് അവറുകൾ, അതുപോലെ തന്നെ ഈ സ്റ്റേജിലുള്ള ഈ ജമാഅത്തുമായി ബന്ധപ്പെട്ട് ജമാഅത്തിൻ്റെ അധ്യക്ഷർ, അതുപോലെ തന്നെ മറ്റു കമ്മിറ്റി ഭാരവാഹികളും വിശിഷ്ട അതിഥികളും, പ്രത്യേകിച്ച് ഈ മഹത്തായ പരിപാടി സംഘടിപ്പിച്ച
ആട്ടോ രാജാക്കന്മാർ ഹെൽപ്പ് ലൈൻ ഗ്രൂപ്പ് എന്ന മഹത്തായ കൂട്ടായ്മയുടെ അധ്യക്ഷ പദവിയിലിരിക്കുന്ന മറ്റ് ഭാരവാഹികളായ പ്രിയപ്പെട്ട സുഹൃത്തുക്കൾ, അല്ലാഹു സുബ്ഹാനഹു വ തആല നമ്മുടെ ഈ കൂടലും ഈ പ്രവർത്തനങ്ങളൊക്കെ അല്ലാഹു സ്വീകരിക്കുമാറാകട്ടെ. ഇതിൻ്റെ തുടക്കം മുതൽ ഇതിൻ്റെ അവസാനം വരെ ഓരോ പ്രവർത്തനങ്ങളും അല്ലാഹു നല്ല നിലക്ക് അല്ലാഹു പൂർത്തിയാക്കി തരുമാറാകട്ടെ, സന്തോഷത്തിലാക്കി തരുമാറാകട്ടെ എന്ന് ആത്മാർത്ഥമായി ദുആ ചെയ്യുന്നു. വളരെ സന്തോഷമുള്ള ഒരു പരിപാടിയിലാണ് നാം ഉള്ളത്. കാരണം ഈ കഴിഞ്ഞ 6-7 മാസത്തിൻ്റെ ഇടയിലായി, അല്ലെങ്കിൽ 6-7 മാസമായി കാര്യമായ വലിയ പരിപാടികളൊന്നും നടക്കാത്ത ഒരു സന്ദർഭമാണ്. പ്രത്യേകിച്ച് ഇതുപോലെ ഒരുമിച്ച് കൂടൽ അസാധ്യമായ ഒരു സന്ദർഭമായിരുന്നു ഈ കഴിഞ്ഞ 6-7 മാസത്തിലുണ്ടായിട്ടുള്ളത്. പ്രത്യേകിച്ച് നമ്മുടെ തൊട്ടടുത്ത നാടാകുന്ന മഞ്ചേശ്വരം മുതൽ തിരുവനന്തപുരം വരെയുള്ള സ്ഥലങ്ങളിൽ പ്രത്യേകിച്ചും ഇന്ന് ഇതുപോലെ ഒരുമിച്ച് കൂടാൻ പറ്റാത്ത സന്ദർഭം നിലനിൽക്കുന്ന ഒരു സാഹചര്യം കൂടി ഉണ്ട് എന്ന് നമുക്കറിയുന്നവരാണ്. കാരണം നമ്മളെ തൊട്ടടുത്ത സ്ഥലമാണ്, ബോർഡറാണ് കേരളം. കേരളത്തിലേക്ക് ഈ ഒരു അവസ്ഥയിലല്ല ഇന്നും പോകേണ്ടി വരുന്നത്. കാരണം മാസ്ക് ഇല്ലാതെ അല്ലെങ്കിൽ മറ്റുള്ള സിസ്റ്റമുകളൊന്നും ഇല്ലാതെ ആ നാട്ടിലേക്ക് കടക്കാൻ പറ്റാത്ത ഒരു സന്ദർഭത്തിൽ അല്ലാഹു സുബ്ഹാനഹു വ തആല നമ്മുടെ പരിസരങ്ങളൊക്കെ രോഗം ഇന്നും കുറഞ്ഞിട്ടില്ലെങ്കിലും ഒരു സ്വാതന്ത്ര്യമായി നടക്കാനുള്ള ഒരു പ്രത്യേക സാഹചര്യം അല്ലാഹു നമുക്ക് ഒരുക്കി തന്നിട്ടുണ്ട്. അല്ലാഹു അത് നിലനിർത്തി തരുമാറാകട്ടെ. ഈ സന്ദർഭത്തിൽ ആട്ടോ രാജാക്കന്മാർ എന്ന ഈ പേരിനെ തന്നെ ആദ്യം ഞാൻ സന്തോഷത്തോടു കൂടി ഏറ്റെടുക്കുകയാണ്. കാരണം തികച്ചും ഒരു അർഹതപ്പെട്ട പേരാണ് നിങ്ങളുടെ സംഘടനയ്ക്ക് നൽകിയിട്ടുള്ളത്. നേരത്തെ സ്വാഗത ഭാഷണത്തിൽ ഓർമ്മപ്പെടുത്തിയതുപോലെ എന്നും ഒരു ചെറുതായി കാണുന്ന ഒരു കൂട്ടമായിരിക്കും ചിലപ്പോ റിക്ഷ ഓടിക്കുന്ന ആളുകളെ സംബന്ധിച്ച് പൊതുവെ ധാരണയെങ്കിലും അത് വളരെ അധികം തിരുത്തേണ്ടതും, അല്ലെങ്കിൽ ഓട്ടോ ഓടിക്കുന്ന ആളുകൾ ആ നെഗറ്റീവ് ചിന്ത മാറ്റി അതിൽ നിന്ന് പലതും മനസ്സിലാക്കിക്കൊണ്ട് ഞങ്ങൾക്ക് വെറും ഒരു റിക്ഷ ഓടിക്കുന്ന പണി, അല്ലെങ്കിൽ ആളുകൾ വാടക തന്നാൽ അവരെ കൊണ്ട് എത്തിക്കുക എന്ന ദൗത്യം മാത്രമാണ് എന്ന ചിന്തക്ക് പകരം ഈ ഒരു സമൂഹത്തിന് അല്ലെങ്കിൽ ഈ ഒരു കൂട്ടായ്മക്ക് അവരുടെ നിത്യജീവിതത്തിൽ പലതും ചെയ്യാൻ കഴിയും എന്ന് ഒരുപാട് ആളുകൾ തെളിയിച്ചതാണ്. ആദ്യം തന്നെ ഞാൻ നിങ്ങൾ ഓർമ്മപ്പെടുത്തുന്നത്, ചിലപ്പോ എന്റെ വാക്കിലോ പിന്നെ സംസാരത്തിലോ എന്തെങ്കിലും നിങ്ങൾക്ക് പൊരുത്തക്കേട് തോന്നിയെങ്കിൽ അതൊരിക്കലും പൊരുത്തക്കേടായി കാണാതെ ഞങ്ങളൊക്കെ പരസ്പരം ചങ്ങാതിമാരാണ് എന്ന ഒരു ബോധത്തോടു കൂടി നിങ്ങൾ എന്താക്കണം എന്റെ സംസാരം കേൾക്കുക. ആദ്യമായി ഓർമ്മപ്പെടുത്തുന്നത്, ഇത് ഒരു ഉപജീവന മാർഗമാണ്. അതായത് ഇതിൽ നിന്ന് കിട്ടുന്ന വരുമാനം കൊണ്ടാണ് അധികം ആളുകളും അവരുടെ ഉമ്മ, വാപ്പ, ഭാര്യ, മക്കൾ തുടങ്ങിയ കുടുംബത്തിലുള്ള അംഗങ്ങളെ അവർക്ക് ജീവിതത്തിൽ ആവശ്യമുള്ള ഭക്ഷണം മുതൽ പലതും നൽകുന്നത് ഈ ഒരു നിത്യജീവിത മാർഗം കൊണ്ടാണ്. 10 വർഷം മുമ്പ് അല്ലെങ്കിൽ ഒരു 15 വർഷം മുമ്പത്തേക്ക് ഈ ഒരു ഓട്ടോ റിക്ഷ ഓടിക്കുന്ന ആളെ നാം ഒന്ന് വിലയിരുത്തിയാൽ കൂടുതലായി നമുക്ക് മനസ്സിലാക്കാൻ കഴിയും. അയാളെ ജീവിതത്തിലെ സ്വന്തം ചെലവ് മുതൽ, അയാളെ വീട് മുതൽ, അയാളെ പെങ്ങന്മാരെ കെട്ടിച്ചു കൊടുത്തത് മുതൽ, അയാളെ മക്കളെ കെട്ടിച്ചു കൊടുത്തത് മുതൽ കുടുംബത്തിലെ പല കാര്യങ്ങൾക്കും അയാൾ കണ്ടെത്തിയ മാർഗം റിക്ഷ ഓടിച്ചിട്ടായിരുന്നു. അത് എങ്ങനെയായിരുന്നു ഓടിച്ചിരുന്നത്? അയാളുടെ സുബഹി നിസ്കാരത്തോടു കൂടി അയാൾ ഇതിന് റെഡിയായി, യൂണിഫോം ഇട്ടോ ഇല്ലാതെയോ ആര് വിളിച്ചാലും ആ സന്ദർഭം മുതൽ രാത്രി 11-12 മണിയായാലും, അല്ല 10 മണിക്ക് കിടക്കുന്ന ആൾ അതിന്റെ ശേഷം രാത്രി ഏത് സമയത്ത് വിളിച്ചാലും ഒന്ന് പോയി അയാൾക്ക് വേണ്ട സഹായം ചെയ്യുന്നവരായിരുന്നു പഴയകാലം മുതൽക്ക് തന്നെ, ഓട്ടോ മുതൽ മറ്റുള്ള വാഹനങ്ങൾ ഓടിക്കുന്ന ആളുകൾ. ഇത് കൂടുതലായി പറയാൻ കഴിയുന്നത് എൻ്റെ കുടുംബത്തിൽപ്പെട്ട കാർ ഓടിക്കുന്നവരാണ്.
അയാളെ സംബന്ധിച്ച് അയാൾക്ക് ഇശാ നിസ്കാരം കഴിഞ്ഞാൽ ഭക്ഷണം കഴിഞ്ഞ് പെട്ടെന്ന് ഉറങ്ങുന്ന സ്വഭാവമാണുള്ളത്. ഇപ്പോഴത്തെ പോലെയല്ല. മുമ്പത്തെ കാലത്ത് ഫോണിന്റെ സൗകര്യമാണ് ചുരുങ്ങിയ രൂപത്തിലുണ്ടായിരുന്നത്. അന്ന് രാത്രി 12 മണിക്കോ 1 മണിക്കോ ആരെങ്കിലും പെട്ടെന്ന് രോഗം കൊണ്ടോ മറ്റോ സമീപിച്ചാൽ ആ സമയത്ത് തന്നെ എഴുന്നേറ്റ് പോയി അയാളെ ആശുപത്രിയിലേക്ക് എത്തിക്കുകയും അയാൾക്ക് വേണ്ട ഏത് രൂപത്തിൽ വേണ്ട സഹായം ചിലപ്പോൾ ഉണ്ടാക്കും. പൈസ, നല്ല പൈസ, ഒരു 5000 രൂപ 10,000 രൂപ ഇപ്പോൾ റെഡി വെക്കും. അപ്പൊ നിങ്ങൾക്ക് പല ആൾക്കും മനസ്സിലാവും. ആശുപത്രിയിൽ എത്തുന്ന സമയത്ത് ഒരാൾ രോഗികളായിട്ട് പെട്ടെന്ന് കഴിയാതാകുമ്പോൾ അയാൾക്ക് പൈസ ഉണ്ടാകാൻ, ആ സമയത്ത് ചിലപ്പോൾ പൈസ ഉണ്ടാകുന്ന ഈ ഡ്രൈവറുടെ കയ്യിലാണ് എന്താണ്ടാൻ പൈസ ഉണ്ടാവുക. അയാൾ എന്താക്കും? അയാൾക്ക് വേണ്ട എല്ലാ സഹായങ്ങളും ചെയ്തു കൊടുക്കും. അങ്ങനെ തുടങ്ങി പല സന്ദർഭങ്ങളിലും ഈ രാജാക്കന്മാരായ ഓട്ടോ ഓടിക്കുന്ന ആളുകൾക്കാണ് മറ്റുള്ള ആംബുലൻസിനെക്കാളും കൂടുതലായി പെട്ടെന്നെത്താൻ കഴിയുന്നത്. അതുകൊണ്ട് തന്നെ പല ആളുകളും പറയാറുണ്ട്, ഡ്രൈവർമാർ പറയാറുണ്ട്, ഞങ്ങളെ കയ്യിൽ തന്നെ എത്ര ആളുകൾ മരണപ്പെട്ടിട്ടുണ്ട്. ഞങ്ങൾ ആശുപത്രിയിലേക്ക് എത്തിക്കുന്നതിന്റെ ഇടയിൽ ജീവൻ പോയി എത്ര ആളുകൾ ഞങ്ങളെ കയ്യിൽ മരണപ്പെട്ടു പോയിട്ടുണ്ട്, എത്ര ആളുകൾക്ക് ജീവൻ കൊടുക്കാൻ കഴിഞ്ഞിട്ടുണ്ട് എന്നൊക്കെ സാധാരണ ഡ്രൈവർമാർ പറയുന്നത് നമുക്ക് കേട്ടവരാണ്. അതുകൊണ്ട് തന്നെ ഈ സന്ദർഭത്തിൽ ഓർമ്മപ്പെടുത്തുന്നത്, നിങ്ങൾ ഇന്ന് ചെയ്ത അല്ലെങ്കിൽ ഈ തുടക്കം കുറിച്ച ഈ പ്രവർത്തനം, രക്തദാനം എന്ന ഈ മഹത്തായ പ്രവർത്തനം, അറിഞ്ഞോ അറിയാതെയോ ഞാനിപ്പോ നമ്മളെ ബ്ലഡ് എടുത്തിട്ട് കൊടുത്ത് ഞമ്മന്താക്കി നല്ല സന്തോഷത്തോടു കൂടി കിട്ടിയ ഒരു ജ്യൂസ കുടിച്ചിട്ട് എന്തായി ഞമ്മ പോയി. പക്ഷെ ആ രക്തം കൊണ്ട് ചെറുപ്പുന്നുണ്ടാവും ഏതെങ്കിലും ഒരു മനുഷ്യന് അയാളെ ജീവൻ രക്ഷപ്പെടുത്താൻ കഴിഞ്ഞെന്ന് വരും. ചിലപ്പോൾ പറയും ആ മരുന്ന് കിട്ടിയത് കൊണ്ട് രക്ഷപ്പെട്ടു, അല്ലെങ്കിൽ ആ രക്തം കിട്ടിയത് കൊണ്ട് അയാൾ എന്തായി രക്ഷപ്പെട്ടു, അയാൾക്ക് എന്തായി ജീവൻ തിരിച്ചു കിട്ടി. എന്നാൽ അയാൾ പിന്നീട് കാലത്ത് ചെയ്യുന്ന സർവ്വ നന്മയുടെയും ഒരു സന്തോഷം അല്ലാഹു ആർക്ക് നൽകും? ഈ രക്തം കൊണ്ട് രക്ഷപ്പെട്ട, അല്ലെങ്കിൽ ഈ ആരുടെ രക്തം കൊണ്ടാണോ അയാൾക്ക് ജീവൻ രക്ഷപ്പെടുത്താൻ കഴിഞ്ഞത്, അയാൾക്ക് തീർച്ചയായിട്ടും കിട്ടും. ഇത് നമ്മൾ അറിഞ്ഞില്ല. നമ്മൾ കൊടുത്തത് എന്താണ്? ഒരു രക്തമാണ്. അതിന്റെ കൂലി അല്ലാഹു തരികയും ചെയ്യും. അതിന്റെ പിന്നിലുള്ള രഹസ്യം എന്താണ്? അതുകൊണ്ട് ആർക്കെല്ലാം എന്തെല്ലാം ഉപകാരങ്ങൾ കിട്ടി. ഏറ്റവും വലിയ ഉപകാരമല്ല ഒരാളെ ജീവൻ രക്ഷപ്പെടുത്തുക എന്നുള്ളത്. ബാക്കി ഒന്നും പണം കൊടുത്ത് കിട്ടും, ചിലപ്പോൾ ഒരു ജീവൻ രക്ഷപ്പെടുത്താൻ കഴിയില്ല. അതുകൊണ്ട് തന്നെ ഈ സന്ദർഭത്തിൽ നിങ്ങൾ ആദ്യമായി ചെയ്ത പ്രവർത്തനം, നിങ്ങളുടെ ഈ കൂട്ടായ്മ ഉണ്ടാക്കിയതിന് ശേഷം നിങ്ങൾ തുടക്കം കുറിച്ച ഈ പ്രവർത്തനവുമായി എന്തെല്ലാം വലിയ വലിയ പ്രവർത്തനങ്ങൾ നിങ്ങൾക്ക് നടത്താൻ കഴിയുമോ അതിലേക്കൊക്കെ നിങ്ങൾ മുതിരുകയും നിങ്ങളെ കൊണ്ട് കഴിയും എന്നതിൽ ഒരൊറ്റ സംശയവുമില്ല. നിങ്ങൾ രാജാക്കന്മാരാണ് എന്നതിൽ സംശയമില്ല. നിങ്ങളുടെ കൂട്ടായ്മ കൊണ്ട് നിങ്ങൾക്ക് പലതും ചെയ്യാൻ കഴിയും എന്നതിൽ ഒരൊറ്റ സംശയവുമില്ല. കൂട്ടായ്മ കൊണ്ട് വലിയ ബലമുണ്ടാകും. ഒരാൾ ചെയ്യുന്നതിനേക്കാളും 10 ആൾ കൂടി ചെയ്യുമ്പോൾ അതിൽ ബലം കൂടുതലുണ്ടാകും. ഒരാൾക്ക് ഒരു കനമുള്ള ഒരു സാധനത്തിന് എത്താൻ കഴിയില്ല, നേരെ മറിച്ച് 10 ആൾ കൂടുമ്പോൾ സുലഭമായിട്ട് എത്താൻ കഴിയും. അങ്ങനെ ഈ തുടങ്ങിയ രക്തദാനം മുതൽ പലതും 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 വലിയ 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 കാര്യങ്ങളൊക്കെ നിങ്ങളുടെ മുന്നിലേക്ക് വരികയും ചെയ്യും. അതൊക്കെ ചെയ്യാനുള്ള പ്രാപ്തി നിങ്ങൾക്കുണ്ടാകണം. അതിന് നിങ്ങളുടെ കൂട്ടായ്മക്ക് ബലമുണ്ടാകണം. അതിനുണ്ടാകണമെങ്കിൽ നിങ്ങളുടെ ഒരുമപ്പാട്, അത് വെറുതെ സംസാരത്തിൽ ഒതുങ്ങാതെ നിങ്ങൾ അഭിപ്രായങ്ങൾ പല ആളുകൾക്കുണ്ടാവും. ചെറിയ ആളുകൾക്കുണ്ടാവും, വലിയ ആളുകൾക്കുണ്ടാവും. അത് അഭിപ്രായമായി മാത്രം കണ്ടുകൊണ്ട് കണ്ട് ബാക്കിയുള്ള കാര്യങ്ങളിലൊക്കെ ഒരുമിച്ച് നിങ്ങളുടെ പ്രവർത്തനങ്ങളുമായി മുന്നോട്ട് പോകണമെന്ന് ആത്മാർത്ഥമായി നിങ്ങളോട് ഓർമ്മപ്പെടുത്തി. അർഹമുർ-റഹീമീനായ റബ്ബ് ഈ പരിശുദ്ധമായ പ്രവർത്തനം അല്ലാഹു നമ്മളിൽ നിന്ന് കബൂൽ ചെയ്യുമാറാകട്ടെ. ഇതുമായി ബന്ധപ്പെട്ട് ഇതിനു വേണ്ടി ആരെല്ലാം അധ്വാനിച്ചവരുണ്ടോ, കഷ്ടപ്പെട്ടവരുണ്ടോ, സംസാരിച്ചവരുണ്ടോ, ഏതെല്ലാം നിലക്ക് ഇതുമായി പ്രവർത്തിച്ചവരുണ്ടോ, എല്ലാവർക്കും റബ്ബ് സുബ്ഹാനഹു വ തആല ദുനിയാവിലും ആഖിറത്തിലും അതിന്റെ ഇരട്ടി പ്രതിഫലങ്ങൾ നൽകി അനുഗ്രഹിക്കുമാറാകട്ടെ. ഇങ്ങനെ മറ്റുള്ളവരെ സഹായിക്കുന്നതിന്റെ ബറക്കത്ത് കൊണ്ട് അല്ലാഹു സുബ്ഹാനഹു വ തആല നമുക്കോ നമ്മുടെ മാതാപിതാക്കൾക്കോ നമ്മുടെ ഭാര്യ മക്കൾക്കോ കൂട്ടുകുടുംബാദികൾക്കും ആർക്കും അല്ലാഹു മാരകമായ രോഗങ്ങളോ അതിന്റെ അംശങ്ങളോ നൽകാതിരിക്കുമാറാകട്ടെ. വല്ല രോഗങ്ങളോ അംശങ്ങളോ ഉണ്ടെങ്കിൽ അല്ലാഹു ഈ മഹത്തായ പ്രവർത്തനത്തിന്റെ ബറക്കത്തുകൊണ്ടെല്ലാം ഇല്ലായ്മ ചെയ്യുമാറാകട്ടെ. എന്തെല്ലാം ഇനിയുള്ള ജീവിതങ്ങളിൽ വല്ല മുസീബത്തോ അപകടങ്ങളോ വിഷമങ്ങളോ പ്രയാസങ്ങളോ നമ്മൾക്കോ കുടുംബത്തിനോ അല്ലാഹു കണക്കാക്കിയിട്ടുണ്ടെങ്കിൽ ഈ പ്രവർത്തനത്തിന്റെ ബറക്കത്തുകൊണ്ട് അല്ലാഹു എല്ലാം തട്ടി മാറ്റി തരുമാറാകട്ടെ. നമ്മുടെ ആയുസ്സിൽ അല്ലാഹു ബറക്കത്ത് ചെയ്യുമാറാകട്ടെ. ധാരാളം നന്മ പ്രവർത്തിക്കാൻ ഒരാളായിട്ട് ജീവിച്ചിട്ട് കാര്യമില്ല. ഒറ്റൊരു ഉദാഹരണം ഞാൻ പറയാം. വലിയ മരം ഉണ്ടാവും,
വലിയ മരം ഉണ്ടാവും, മരം കാണാൻ വലിയ മരമാണ്, പക്ഷെ എന്തില്ല, അതിന് ഒരു കായുമില്ല, മാങ്ങയില്ല, ചക്കയില്ല, ഒന്നുമല്ലാത്തൊരു വലിയൊരു മരം. നേരെ മറിച്ച് ചെറിയൊരു മരമാണ്, ആ മരത്തിലാണെങ്കിൽ ഒരുപാട് മാങ്ങ ഉണ്ടാവും, അല്ലെങ്കിൽ ചക്ക ഉണ്ടാവും, അല്ലെങ്കിൽ തേങ്ങ ഉണ്ടാവും, കൊണ്ട ഉണ്ടാവും. അപ്പൊ നമ്മൾ ഏത് ഇഷ്ടപ്പെടും? വലിയ മരത്തിന് ഇഷ്ടപ്പെടും, അതിന് നല്ല കാറ്റ് കിട്ടും, തണല് കിട്ടും, ഇല്ല എന്നല്ല. പക്ഷേ കൂടുതൽ ഇഷ്ടം നമുക്ക് ഇതിനോട് തോന്നും ചെറിയ മരം. അപ്പൊ ചെറിയ ആളെ ഫോട്ടോ ഓടിക്കുന്നതിലും ചെറിയ ആൾ, ഒരു ലൈഫായ ഒരു മനുഷ്യനാണ്. ചിലപ്പോൾ വലിയ നീളവും തടിയലുള്ള ആരെ കുറവാക്കിയിട്ടൊന്നല്ല, ഒരു ഉദാഹരണം പറഞ്ഞു. പക്ഷെ ഈ ചെറിയ ആള് പറയുന്ന നല്ല ഐഡിയ ഉണ്ടാവും പറയാൻ, അല്ലെ? അങ്ങനല്ലേ? അപ്പൊ അങ്ങനെ പറഞ്ഞെങ്കിലും എന്താക്കുക, ഒരു തീരുമാനത്തിലെത്തുമ്പോ അതുപോലെ ആയിരിക്കണം നമ്മളെ പ്രവർത്തനങ്ങളും. വലിയ മരമായിട്ട് കാണാൻ ചന്തം കണ്ടിട്ട് കാര്യമില്ല, ചെറിയ മരമാണെങ്കിൽ അതുകൊണ്ട് എന്താക്കുക, ഉപകാരം കിട്ടുന്ന രൂപത്തിലാക്കുമാറാകട്ടെ. എല്ലാവിധ സന്തോഷങ്ങളും നിങ്ങൾ അറിയിക്കുന്നു. ബഹുമാന്യരാದಂತಹ ಸೈಯದ್ ಶಿಹಾಬುದ್ದೀನ್ ತಂಗಲ್ ಪದಕ ರವರ ದುಆದೊಂದಿಗೆ, ಅವರ ನಿರ್ದೇಶನದೊಂದಿಗೆ ಈ ಮಹತ್ತಾದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದರೊಂದಿಗೆ ನಮ್ಮ ಆಟೋ ರಾಜ ಕನ್ಮಾರ್ ಎಂಬ ಹೆಸರು ಬಹಳಷ್ಟು ನಮ್ಮ ಸ್ವಾಗತ ಭಾಷಣದಲ್ಲಿ ಜಲೀಲ್ ರವರು ತಿಳಿಸಿದಂತೆ, ಅವರ ಮನೆಗಳಲ್ಲಿ ಬಡತನ ಇರಬಹುದು, ಆದರೆ ಅವರ ಮನಗಳಲ್ಲಿ ಶ್ರೀಮಂತಿಕೆ ಇದೆ ಎಂಬ ಬಹಳಷ್ಟು ಆ ಒಂದು ಉತ್ತಮವಾದ ಸಂದೇಶವನ್ನು ಈ ಹೆಸರು ಸೂಚಿಸುತ್ತಾ ಇದೆ. ಆಟೋ ರಾಜ ಕನ್ಮಾರ್. ಅಲ್ಹಮ್ದುಲಿಲ್ಲಾ, ನಮ್ಮ ನೆರೆಹೊರೆಯ ಈ ಪ್ರದೇಶಗಳಲ್ಲಿ ಜನರಿಗೆ ಬೇಕಾದಂತಹ ಎಲ್ಲ ಸೇವೆಗಳನ್ನು ಬಹಳಷ್ಟು ಸ್ನೇಹದಿಂದ, ಸೌಹಾರ್ದತೆಯಿಂದ ಒದಗಿಸುವಂತಹ ನಮ್ಮ ಆಟೋ ಚಾಲಕರು ಅವರು ಎಂದಿಗೂ ರಾಜ ಕನ್ಮಾರ್ ಆಗಿದ್ದಾರೆ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡುತ್ತಾ ಇದ್ದೇನೆ. ಅದರೊಂದಿಗೆ ಅವರು ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವವರಾಗಿದ್ದಾರೆ. ನಮ್ಮ ಈ ಮಸೀದಿಗೆ ನಮಾಜಿಗೂ ಬರುವವರು ಆಗಿದ್ದಾರೆ. ಅದರೊಂದಿಗೆ ಸಮಾಜ ಸೇವೆಯಲ್ಲಿಯೂ ಅವರು ಮುಂಚೂಣಿಯಲ್ಲಿ ನಿಲ್ಲುತ್ತಾ ಇದ್ದಾರೆ. ಅದೇ ಪ್ರಕಾರ ಈ ಒಂದು ರಕ್ತದಾನ ಎಂಬ ಬಹುದೊಡ್ಡ ದಾನವನ್ನು, ಜೀವದಾನವನ್ನು ಕೊಡಲಿಕ್ಕೆ ಅವರು ಮುಂದಕ್ಕೆ ಬರುತ್ತಾ ಇದ್ದಾರೆ. ಇದೆಲ್ಲವೂ ಶ್ಲಾಘನೀಯ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇದಕ್ಕೆ ಕೈ ಜೋಡಿಸಿದ, ಸಹಕರಿಸಿದ ಎಲ್ಲರನ್ನು ಎಲ್ಲ ರೀತಿಯಲ್ಲಿಯೂ ಸ್ಮರಿಸುತ್ತಾ, ಈ ಒಂದು ಜಮಾಅತ್ ನೂರಾನಿಯ ಜಮಾಅತ್ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು, ಇದಕ್ಕೆ ವ್ಯವಸ್ಥೆ ಮಾಡಿದ ಇವರಿಗೆಲ್ಲರಿಗೂ ಅಲ್ಲಾಹನು ಅರ್ಹವಾದಂತಹ ಪ್ರತಿಫಲವನ್ನು ಕೊಡಲಿ. ಅದರೊಂದಿಗೆ ಇಲ್ಲಿ ಸೇರಿದಂತಹ ಮುಖ್ಯ ಅತಿಥಿಗಳಿದ್ದಾರೆ. ಇದೇ ಮದರಸದಲ್ಲಿ ನಡೆಯುವಂತಹ IQ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅದರ ನಿರ್ವಾಹಕರಾದಂತಹ ಅನ್ಸಾರ್ ಹುಮೈದಿ ಅವರು ಇದ್ದಾರೆ. ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಇನ್ಶಾ ಅಲ್ಲಾಹ್ ನಾವು ಈ ಊರಿನ ನಮ್ಮೆಲ್ಲರ ಒಳಿತಿಗಾಗಿ, ಪ್ರಗತಿಗಾಗಿ ಎಲ್ಲ ರೀತಿಯ ಸೇವೆಯನ್ನು ಮಾಡುತ್ತಾ ನಾವು ಅಭಿವೃದ್ಧಿ ಕಡೆಗೆ ನಾವು ಎಲ್ಲ ರೀತಿಯ ಹೆಜ್ಜೆಯನ್ನು ಇಡುತ್ತಾ, ನಮ್ಮ ಈ ಒಂದು ಕೊರೋನಾದಿಂದ ವೈರಸ್ನಿಂದ 6 ತಿಂಗಳಿಂದ ನಮ್ಮ ಎಲ್ಲ ಕಾರ್ಯಗಳು ಮೊಟಕುಗೊಂಡಿದೆ. ಆದರೂ ಇನ್ನು ಪೂರ್ಣವಾದಂತಹ ಒಂದು ಚೈತನ್ಯದೊಂದಿಗೆ ಎಲ್ಲ ರೀತಿ ನಾವು ಮುನ್ನುಗ್ಗುವ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಬಯಸುತ್ತಾ, ವಾಹಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮನವಿಚ್ಚಿ ಮಾತನಾಡಿದಂತಹ ಸ್ಥಳೀಯ ಮಸೀದಿಯ ಮುದರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಈಗಾಗಲೇ ನಿರೂಪಕನಾಗಿ ಅಲ್ಲದೆ 30 ಸೆಕೆಂಡುಗಳಲ್ಲಿ ರಕ್ತದಾನದ ಅವಶ್ಯಕತೆ ಎಲ್ಲರಿಗೂ ತಿಳಿದಿದೆ. ನಮ್ಮ ಪ್ಯಾಂಪ್ಲೆಟ್ ಕೂಡ ಬರೆದಿದ್ದಾರೆ. 18 ವರ್ಷ ತುಂಬಿದವ ರಕ್ತದಾನ ಮಾಡುವ 1 ವರ್ಷಕ್ಕೆ 4 ಬಾರಿ ಎಲ್ಲರಿಗೂ ಸಾಮಾಜಿಕ ಜಾಲತಾಣಗಳ ತಿನ್ನಂತ ವಿಚಾರವಾಗಿದೆ. ಆಗ ನಮ್ಮ ಒಬ್ಬರು ಹಿರಿಯವರು ಬರುವಾಗ ಮಾತನ್ನು ಕೂಡ ಹೇಳಿದ್ರು, ಈ ಬ್ಲಡ್ ಯಾವಾಗ ಎಲ್ಲಿಗೆ ಹುಟ್ಟುತ್ತೆ, ಯಾರಿಗೆ ತಲುಪುತ್ತೆ, ಈ ರಕ್ತವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಗೆ ಕೊಡ್ತೀರಾ ಅಂತ ಒಂದು ಮಾತನ್ನು ಹೇಳಿದ್ರು. ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಒಬ್ಬ ಕಾರ್ಯನಿರ್ವಾಹಕ ನೆಲೆಯಲ್ಲಿ ದಿನಕ್ಕೆ 62 ತಲಸೇಮಿಯ ರೋಗಿಗಳು, ತಾಯಿಗೂ ಮಗುವಿಗೂ ವಿಶೇಷವಾಗಿ ರಕ್ತದ ಅವಶ್ಯಕತೆ ಇರೋದು ಯಾವತ್ತೂ ಕೂಡ ಕೊನೆ ಎಂಬುದು ಇಲ್ಲ. ಹರಿಯುವ ಅಣತಿಯಂತೆ ರಕ್ತ ಪರಿಸರದ ದೇಹದಲ್ಲಿ ನಿರಂತರವಾಗಿ ತಿಂಗಳಿಗೊಮ್ಮೆ ಆ ತಾಯಿಗೂ ಮಗುವಿಗೂ ರಕ್ತ ನೀಡಬೇಕಾದ ಅಂತಹ 62 ರೋಗಿಗಳು ಇಂದು ವೆಡ್ಲಾಕ್, ಫಾದರ್ ಕಣ್ಣಾಡಿ ಇತರ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ವಿಶೇಷವಾಗಿ ವೆಡ್ಲಾಕ್ ಹಾಗೂ ಫಾದರ್ 62 ರೋಗಿಗಳನ್ನು ಹೊರತುಪಡಿಸಿದರೆ ಡಯಾಲಿಸಿಸ್ ಮಾಡುವಂತಹ ರುಟೀನ್ ಇರತಕ್ಕಂತಹ ಅದೆಷ್ಟೋ ರೋಗಿಗಳು, ಸರಿಸುಮಾರು 500ಕ್ಕಿಂತ ಅಧಿಕ ರೋಗಿಗಳು ವಾರಕ್ಕೆ ಡಯಾಲಿಸಿಸ್ ಮಾಡ್ತಾ ಇರ್ತಾರೆ.
ಗುಂಪುಗಳು ಬೇಕಾಗಿದೆ. ಅದು ಹೊರತುಪಡಿಸಿ ತುರ್ತು ಅಪಘಾತ, ಕ್ಯಾನ್ಸರ್ನ ಕಿಮೋಥೆರಪಿ ಇದರ ಎಲ್ಲದನ್ನು ಕೂಡ ರಕ್ತ ಬೇಕಾಗಿದೆ. ಆಗಾಗ ಇಲ್ಲಿ ಪಡೆಯತಕ್ಕಂಥ ರಕ್ತಗಳು 8 ಗುಂಪುಗಳಿವೆ. ಯಾವುದಾದ್ರೂ ಒಂದು ಎ ಪಾಸಿಟಿವ್ ರಕ್ತ ಇವತ್ತು ಕೊಟ್ಟು ಸಾಯಂಕಾಲ ಸರ್ಜರಿಗೆ ಬೇಕಾದಲ್ಲಿ ಮಾದನೂರ ಕಂಗನಾಡಿ ಆಸ್ಪತ್ರೆಯಿಂದ ಇವರು ಮಾತ್ರ ಪಡ್ಕೊಳ್ತಾ ಇಲ್ಲ. ಜಿಲ್ಲೆಯ ಇತರ 9 ಆಸ್ಪತ್ರೆಗಳಲ್ಲೂ ಕೂಡ ಆ ರಕ್ತವನ್ನು ಪಡೆಯತಕ್ಕಂಥ ಫಲಾನುಭವಿಗಳಿದ್ದಾರೆ. ಉದಾಹರಣೆಗೆ ಕಣಚೂರು ಆಸ್ಪತ್ರೆಯಲ್ಲಿ ಓರ್ವ ರೋಗಿ ಇವಾಗ ಅಡ್ಮಿಟ್ ಆಗಿದೆ. ಅವರಿಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎ ಪಾಸಿಟಿವ್ 4 ಯೂನಿಟ್ ಬ್ಲಡ್ ಕೇಳಿದ್ರೆ 2 ಕಣಚೂರಲ್ಲಿ ಇರುತ್ತದೆ. ಮತ್ತೆ ಅದನ್ನು ಪಡ್ಕೊಳ್ಬೇಕಾದ್ರೆ ನೀವು ಕೊಟ್ಟಂತ ರಕ್ತ ಮಾದನೂರಿಗೆ ಹೋಗಿ ಅಲ್ಲಿಂದ ಕೃಷಿ ಮಾಡಬೇಕಾಗ್ತದೆ. ಇದಾಗಿದೆ. ಅದನ್ನು ಹೊರತುಪಡಿಸಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಇವಾಗ ಕೋವಿಡ್ ನ ಪ್ಲಾಸ್ಮಾ ಇಂತಹ ರಕ್ತಗಳನ್ನು ನೀಡಬೇಕಾದರೆ ನಿಮ್ಮಂತಹ ಫ್ರೆಶ್ ಡೋನರ್ಸ್ ಮಾತ್ರ ಆ ಬ್ಲಡ್ ಬ್ಯಾಂಕಿಗೆ ತೆರಳಿ ರಕ್ತದಾನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ರಕ್ತಕ್ಕೆ ಹಣ ಯಾವತ್ತೂ ಕೂಡ ಯಾರು ಕೂಡ ಸ್ವೀಕರಿಸಿದರೆ ಆದ ಮಾನವ ಕೂಡ. ಆದರೆ ಎಲ್ಲ ಲ್ಯಾಬ್ಗಳಲ್ಲಿ ಲ್ಯಾಬೊರೇಟರಿ ಅಥವಾ ಟೆಸ್ಟಿಂಗ್ ಅಂಡ್ ಕ್ಲೀನಿಂಗ್ ಚಾರ್ಜ್ ಅಂತ ಇದೆ. ಖಂಡಿತವಾಗಿಯೂ ನಿಮ್ಮ ಮಾಹಿತಿಗೆ ಮಂಗಳೂರಿನ ರೇಡಿಯೋಷನ್ ಆಸ್ಪತ್ರೆಯಲ್ಲೂ ಅದೇ ರೀತಿಯಾಗಿ ಮಂಗಳೂರಿನ ಮೆಡ್ಲಾಕ್ ಆಸ್ಪತ್ರೆಯಲ್ಲೂ ಹೊರರೋಗಿಯಾಗಿರತಕ್ಕಂಥ ರೋಗಿಗಳಿಗೆ ಯಾವತ್ತೂ ಕೂಡ ಟೆಸ್ಟಿಂಗ್ ಚಾರ್ಜ್ ಕೂಡ ಇರುವುದಿಲ್ಲ, ಕ್ಲೀನಿಂಗ್ ಚಾರ್ಜ್ ಕೂಡ ಇರುವುದಿಲ್ಲ. ಉದಾಹರಣೆಗೆ ಇದರ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದವರು BPL ಕಾರ್ಡ್ ಹೊಂದಿದವರಾಗಿದ್ದರೆ ನಾವು ಮೆಡ್ಲಾಕ್ ಆಸ್ಪತ್ರೆಯಲ್ಲಿ ನಮಗೂ ಕೂಡ ರಕ್ತದ ಯೂನಿಟ್ ನಮಗೆ ಉಚಿತವಾಗಿ ದೊರೆಯುವುದು ಕೂಡ ಔಚಿತ್ಯ ಎಂಬುದನ್ನು ಕೂಡ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೀನಿ. ಹೊರತಾಗಿ ಇದರಲ್ಲಿ ಸಂಘಟಕರಿಗಾಗಲಿ ಆಯೋಜಕರಿಗಾಗಲಿ ಯಾವುದೂ ರೀತಿಯಾಗಿರತಕ್ಕಂಥ ಒಂದು ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಇತರ 10 ಹಲವಾರು ಶಿಬಿರಗಳಿಗೆ ನಾನು ಮಾಡಿ ಇವತ್ತು ಬ್ಲಡ್ ಡೋನರ್ಸ್ ಮಂಗಳೂರು 246ನೇ ರಕ್ತದಾನ ಶಿಬಿರದಲ್ಲಿ ಕಳೆದ 7 ವರ್ಷಗಳಿಂದ ನಿಮ್ಮೊಂದಿಗೆ ಒಡನಾಡಿಯಾಗಿದ್ದೇವೆ. ಜೀವ ರಕ್ಷಣೆಗಾಗಿ ಧಾವಿಸಲು ಬರ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ನಿಮ್ಮ ಸಹಕಾರವನ್ನು ವಹಿಸಿಕೊಳ್ಳುತ್ತಾ ನಾವು ಕಾರ್ಯಕ್ರಮದ ಬಹುಮುಖ್ಯ ಅವಿಭಾಜ್ಯ ಅಂಗಕ್ಕೆ ಬರ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ನಾವು ತೆಗೆದುಕೊಂಡಿದ್ದೆ ಆದರೆ ತಾವು ರಕ್ತದಾನ ಮಾಡಿ ಮಧ್ಯಾಹ್ನದ ಊಟವನ್ನು ಸೇವಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ರಕ್ತದಾನ ಮಾಡೋದಕ್ಕೆ ಅಂಜಿಕೆ ಬೇಡ, ಹೆದರಿಕೆ ಬೇಡ. ಇದರೆಲ್ಲವೂ ಕೂಡ ತಿಳಿದಂತ ವಿಚಾರವಾಗಿದೆ. ನಾವು ಯಾವತ್ತೂ ಕೂಡ ರಕ್ತದಾನ ಮಾಡಿದರೆ ವೈಜ್ಞಾನಿಕ ಸಂಶೋಧಕರು ಹೇಳುವಂತಹ ಒಂದು ಮಾತು, ರಕ್ತದಾನ ನಿರಂತರವಾಗಿ ಮಾಡ್ತಾ ಇದ್ರೆ ಅದರಿಗೆ ಯಾವತ್ತೂ ಕೂಡ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಸಂಭವಿಸುವುದಿಲ್ಲ. ರಕ್ತ ಪರಿಚಲನೆಯಲ್ಲಿ ನಿರಂತರವಾಗಿ ರಕ್ತದಾನ ಮಾಡುವುದಾದರೆ ಅದರಲ್ಲಿ ಯಾವತ್ತೂ ಕೂಡ ಕ್ಯಾನ್ಸರ್ ಮಾರಕ ರೋಗಗಳು ಬರುವುದಿಲ್ಲ. ಯಾಕಂತ ಹೇಳಿದ್ರೆ 4.5 ಇಂದ 5.5 ಲೀಟರ್ ರಕ್ತ ಇದೆ. ಕೊಡುವಂಥದ್ದು ಕೇವಲ 350 ಮಿಲಿಲೀಟರ್ ಮಾತ್ರವಾಗಿದೆ. ಖಂಡಿತವಾಗಿಯೂ ಒಂದು ವರ್ಷಕ್ಕೆ 4 ಬಾರಿ ಪುರುಷರು 3 ಬಾರಿ ಸ್ತ್ರೀಯರು ನೀಡುವ ವೇಳೆಯಲ್ಲಿ ಅಷ್ಟೇನು ರಕ್ತ ಹಂತದಲ್ಲಿ ಒಂದು 950 ಮಿಲಿಲೀಟರ್ ಕೂಡ ರಕ್ತವು ನಮ್ಮ ದೇಹದಿಂದ ಹೊರಬಹುದಿಲ್ಲ. ಆದರೆ ಕೊಟ್ಟ ರಕ್ತವು 24 ಗಂಟೆಗಳ ಒಳಗಾಗಿ ಪುನರುತ್ಪತ್ತಿ ಆಗುವುದೇ ಒಂದು ರೀತಿ ಸಂಶೋಧನೆ. ಎಲ್ಲ ವಿಜ್ಞಾನಿಗಳು ಎಲ್ಲ ಕಂಡುಹಿಡಿದರು. ಆದರೆ ರಕ್ತಕ್ಕೆ ರಕ್ತ ಮಾತ್ರ ಸರಿಸಾಟಿಯಾಗಿದೆ. ಅದಕ್ಕೆ ಬಂದಿರತಕ್ಕಂಥ ಎಲ್ಲ ರಕ್ತದಾನಿಗಳು ನೀವು ಇಲ್ಲಿಂದ ಹೊರಡುವಾಗ ಜೀವದಾನಿಗಳಾಗಿ ಹೋಗಬೇಕೆಂಬ ವಿಜ್ಞಾಪನೆಯೊಂದಿಗೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ವೇದಿಕೆ ಇರತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಓರ್ವ ಸಕ್ರಿಯರು ಮಾತ್ರವಲ್ಲ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಜಲೀಲ್ ಆಲಂಪಾಡಿ ಅವರ ಧರ್ಮಪತ್ನಿಯಾಗಿರತಕ್ಕಂಥ ಆಯಿಷಾ ಯುಕೆ ಉಳ್ಳಾಲ ಇವರ ಒಂದು ಗೋಡೆ ಕಟ್ಟುವವರು ಎನ್ನುವಂತಹ ಒಂದು ಪುಸ್ತಕದ ಅನಾವರಣ ಕೂಡ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಬಹುಮುಖ್ಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ಬರ್ತಾಗಿ ಮೊಟ್ಟ ಮೊದಲನೇದಾಗಿ ಸನ್ಮಾನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಚಿರಪರಿಚಿತ ನಮ್ಮ ಆತ್ಮೀಯರು ಮಾತ್ರವಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಕಾಣಿಸಿರ್ತಕ್ಕಂತಹ ಹೆಸರು. ಖಂಡಿತವಾಗೂ ಯಾವತ್ತೂ ಕೂಡ ಸ್ಟೇಜ್ ಮತ್ತು ಬ್ಯಾಟ್ಗೆ ಬಹಳಷ್ಟು ಹಿಂದೆ ತೆರೆದಂತಹ ವ್ಯಕ್ತಿ, ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸಮಾಜ ಸೇವೆಯನ್ನು ಮಾಡತಕ್ಕಂತಹ ಆತ್ಮೀಯರಾಗಿರುವ ಆಸಿಫ್ ಕಾರ್ನಾಡ್ ಮುಲ್ಕಿ, ನಾಮಾಂಕಿತ ಆಸಿಫ್ ಆಪತ್ ಬಾಂಧವ ಅವರು ಚೇರ್ಮನ್ ಮೈಮುನಾ ಫೌಂಡೇಶನ್ ಅವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸನ್ಮಾನ ವೇದಿಕೆಗೆ ಚಪ್ಪಾಳೆಯೊಂದಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ, ಬರಮಾಡಿಸುತ್ತಾ ಇದ್ದೀನಿ. ಕನ್ನಡದ ಖ್ಯಾತ ಕವಿಗಳು ಆಗಿರತಕ್ಕಂತಹ DBG ಅವರು ಸುಂದರವಾಗಿ ಹೇಳ್ತಾರೆ, ನೀವು ಹಚ್ಚುವುದಾದರೆ ದೀಪವನ್ನು ಹಚ್ಚಿ ಬೆಂಕಿಯನ್ನಲ್ಲ, ಹಚ್ಚುವುದಾದರೆ ದೀಪವನ್ನು ಹಚ್ಚಿ ಬೆಂಕಿಯನ್ನಲ್ಲ, ಆರಿಸುವುದಾದರೆ ನೀವು
ಕತ್ತಲನ್ನು ಆರಿಸಿ ದೀಪವನ್ನು ಬೆಳಗಿಸಿ ಅಂತ ಹೇಳಿ ಖಂಡಿತವಾಗಿ ಅಂತಹ ಒಂದು ಮಾತಿಗೆ ಅನುಗುಣವಾಗಿ ಇದು ಹಲವಾರು ಜೀವಕಾರುಣ್ಯ ಸೇವೆಗಳ ಮುಖೇನವಾಗಿ ಹಲವಾರು ರೋಗಿಗಳ ಪಾಲಿನ ಆಶಾಕಿರಣವಾಗಿ ಯಾವುದೇ ರೀತಿಯ ನಿಸ್ವಾರ್ಥವಾಗಿ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸಾಮಾಜಿಕ ರಂಗದಲ್ಲಿ ಅತ್ಯದ್ಭುತವಾಗಿ ಹಲವಾರು ಯುವಕರನ್ನು ಒಟ್ಟು ಸೇರಿಸದೆ ಸಂಘ ಸಂಸ್ಥೆಯನ್ನು ವೈಯಕ್ತಿಕವಾಗಿ ಮುನ್ನಡೆಸುವುದು ಬಹಳಷ್ಟು ಕಷ್ಟಕರ. ಇವರಿಗೆ ಹಲವಾರು ದಾನಿಗಳಿದ್ದಾರೆ, ಹಲವಾರು ನಮ್ಮಂತಹ ಆತ್ಮೀಯ ಸ್ನೇಹಿತರಿದ್ದಾರೆ, ಮಾತ್ರವಲ್ಲ ನಿಮ್ಮ ಆಟೋರಾಜಕಂತಹ ಹಲವಾರು ಸಂಘ ಸಂಸ್ಥೆಗಳಿವೆ. ಇವರೆಲ್ಲರ ಪರಿಶ್ರಮದಿಂದ ಇದು ಮೈಮೂನ ಫೌಂಡೇಶನ್ ಎನ್ನತಕ್ಕಂಥ ಫೌಂಡೇಶನ್ ಕಟ್ಟಿಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಸಮಾಜದ ಪರಿಸರದಲ್ಲಾದರೂ ಕೂಡ ಯಾರಾದರೂ ಕೂಡ ಬೀದಿಯಲ್ಲಿ ಅನಾಥರಾಗಿ ಬಿದ್ದಿದ್ರೆ, ಯಾವುದೇ ರೀತಿಯ ದಿಕ್ಕು ತೋಚದೆ ಒಂದು ರೀತಿಯಲ್ಲಿ ಪರದಾಡ್ತಾ ಇದ್ರೆ, ಅಡ್ಡಾದಿಡ್ಡಿಯಾಗಿ ಅಲೆದಾಡ್ತಾ ಇದ್ರೆ, ಆಸಿಫ್ ಅಹಮದ್ ಅವರಿಗೆ ಒಂದು ರೀತಿಯ ಕರೆಯನ್ನು ಮಾಡಿದ್ರೆ ಅವರು ಕೇವಲ ಆಂಬ್ಯುಲೆನ್ಸ್ ಚಾಲಕರು ಮಾತ್ರವಾಗದೆ ಎಂದು ಎಲ್ಲರ ಮನೆ ಮಾತಾಗಿದ್ದಾರೆ. ಒಂದು ರೀತಿಯಲ್ಲಿ ಮೊನ್ನೆ ದಿವಸ ಬೆಂಗರೆ ಪರಿಸರದ ಮಕ್ಕಳಿಗೂ ಕೂಡ ಒಂದು ರೀತಿಯ ಚಿಕಿತ್ಸೆಗೆ ತಕ್ಷಣವಾಗಿ ನೆರವಾಗಿದ್ದರು. ಎಲ್ಲರ ಮನೆ ಮಾತಾಗಿರುವ ಮಾತೆಯರಾಗಿರುವ ಸಾಮಾಜಿಕ ಕಳಕಳಿಯ ಒಬ್ಬ ಯೋಗವಾಗಿರತಕ್ಕಂತಹ ಆಸಿಫ್ ಅಹಮದ್ ಅವರನ್ನು ಇಲ್ಲಿ ಸನ್ಮಾನ ಪತ್ರವನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ತಂಗಳವರಲ್ಲಿ ಹೇಳಿಕೊಳ್ತಾ ಇದ್ದೀನಿ. ಹಗಲು ಬೆಳಗಿನ ಓರ್ವ ಕುಡಿ ವಿಭಾಗದ ನಮ್ಮ ಆತ್ಮೀಯ ಮಾರ್ಗದರ್ಶಕರಾಗಿರತಕ್ಕಂತಹ ಬಹುಮಾನ್ಯರಾದ ಸೈಯದ್ ಶಿಹಾಬುದ್ದೀನ್ ತಂಗಳ ಪದಕ ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನ ಪತ್ರವನ್ನು ನೀಡಿ ಸ್ಮರಣೆಗೆ ಎಲ್ಲ ರೀತಿಯಾದ ಸಮಕ್ಷಮದಲ್ಲಿ ನಿಮ್ಮ ಚಪ್ಪಾಳೆಯ ಗಟ್ಟಿ ಧ್ವನಿಯ ಮುಖ್ಯವಾಗಿ ನಾವು ಹೃತ್ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೀವಿ. ಇನ್ನಷ್ಟು ಹಲವಾರು ಸಾಮಾಜಿಕ ಸೇವೆಗಳು ಇನ್ನಷ್ಟು ಸರ್ವ ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಆಯ್ದ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಪ್ರಾರ್ಥನೆಯೊಂದಿಗೆ ಜನಾಬ್ ಸಿದ್ದಿಕ್ ಮಂಜೇಶ್ವರ ತಾವು ದಯವಿಟ್ಟು ವೇದಿಕೆಯನ್ನು ಸೇರಿಕೊಳ್ಳಬೇಕೆಂದು ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಬಳಿಕ ಹೆಗಲ ಮೇಲೆ ಬಹಳಷ್ಟು ಜವಾಬ್ದಾರಿ ಕೂಡ ಇದೆ. ಖಂಡಿತವಾಗಿ ನಿಭಾಯಿಸಲು ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಆಯೋಗ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಕರುಣಿಸಲಿರತಕ್ಕಂತಹ ದುಆದೊಂದಿಗೆ ಇದರ ಅಧ್ಯಕ್ಷರಾಗಿರುವ ಜನಾಬ್ ಶಾಹುಲ್ ಹಮೀದ್ HPD ಕೇವಲ ಕೆಲವರು ವ್ಯಕ್ತಿಗಳು ಶಕ್ತಿಗಳಾಗಬೇಕಾದರೆ ಊರವರ ಸಹಕಾರ, ಸ್ನೇಹಿತರ ಅತ್ಯುತ್ತಮ ರೀತಿಯ ಸ್ಪಂದನೆ ಹಾಗೂ ನಮ್ಮ ನಿಮ್ಮಂತಹ ಎಲ್ಲ ಒಡನಾಡಿಗಳ ಪ್ರೀತಿಪೂರ್ವಕವಾಗಿರತಕ್ಕಂತಹ ಸಹಕಾರ ಇದರಿಂದ ಮಾತ್ರ ಸಾಧ್ಯವಾಗಿದೆ. ಈ ಭಾಗದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಮೊಟ್ಟ ಮೊದಲನೇದಾಗಿ ಧಾವಿಸಿ ಬರತಕ್ಕಂತಹ ವ್ಯಕ್ತಿ ಅಂತ ಸಂಘಟಕರು ನಮಗೆ ತಿಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಜನಾಬ್ SH ಇಬ್ರಾಹಿಂ ಸಾಂಬಾರ್ ತೋಟವರು ಸ್ವಾಗತ ಭಾಷಣದಲ್ಲಿ ಉಲ್ಲೇಖಿಸ್ತಾ ಇದ್ರು. ಯಾವುದೇ ರೀತಿಯ ಮೈಯತ್ ಇವಾಗಿ ದಫನ ಮಾಡುವ ಮುಂಚಿತವಾಗಿ ಮಾಡತಕ್ಕಂಥ ಎಲ್ಲ ಸತ್ಕರ್ಮಗಳಿಗೂ ಕೂಡ ಮುಂಚೂಣಿಯಲ್ಲಿ ಬರತಕ್ಕಂತಹ ಈ ಭಾಗದ ಈ ಊರಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಕ್ಷಣ ಸ್ಪಂದಿಸುವಲ್ಲಿ ಮುಂಚೂಣಿಯಲ್ಲಿರುವಂತಹ ಜನಾಬ್ S ಇಬ್ರಾಹಿಂ ಇವರನ್ನು ಆಟೋ ರಾಜ ಕನ್ಮಾರ್ ಇವರ ಪರವಾಗಿ ಪ್ರೀತಿಪೂರ್ವಕವಾಗಿ ಬಹಳಷ್ಟು ಗೌರವದಿಂದ ಇಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಇದನ್ನು ಶಾಲು ಹೊದಿಸಿ ಸ್ಮರಣೆಗೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ಇದನ್ನು ಸಾಂಬಾರ್ ತೋಟದ ಸ್ಥಳೀಯ ಮಸೀದಿಯ ಮುದರಿಸಾಗಿರತಕ್ಕಂತಹ ಬಹುಮಾನ್ಯರಾದ ಅಬ್ದುಲ್ ರಜಾಕ್ ಅಹ್ಸನಿ ಉಸ್ತಾದ್ ಅವರು ಸ್ಮರಣೆಗೆ ನೀಡಿ ಶಾಲನ್ನು ಹೊದಿಸಿ ಇವರನ್ನು ಗೌರವಿಸ್ತಾ ಇದ್ದಾರೆ. ತಾವು ಕೂಡ ಚಪ್ಪಾಳೆಯೊಂದಿಗಿನ ಚಪ್ಪಾಳೆಯ ಘಂಟಾಘೋಷಗಳ ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು. ನಮಗೆ ಕೂಡ ಇನ್ನಷ್ಟು ಸಾಮಾಜಿಕ ಸೇವೆಯನ್ನು ಗೈಯಲು ಸರ್ವ ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಕರುಣಿಸಲಿ ಆಮೀನ್ ಎಂಬ ದುಆದೊಂದಿಗೆ
ಒಂದು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದೆ. ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಆಟೋ ರಾಜಕುಮಾರ್ ಹೆಲ್ಪ್ ಲೈನ್ ಗ್ರೂಪ್ ಇದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಆಟೋ ರಾಜಕುಮಾರ್ ಕಮಿಟಿ ಎಲ್ಲ ಅಡ್ಮಿನ್ಗಳು ದಯವಿಟ್ಟು ವೇದಿಕೆಯಿಂದ ಬಂದು ಎಲ್ಲರೂ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಜನ ಸಿದ್ದಿಕ ಮಂಜೇಶ್ವರ, ಅದೇ ರೀತಿಯಾಗಿ ಕಾರ್ಯನಿರ್ವಾಹಕರಾಗಿರುವಂತಹ ಅನಿಲ್ ಮುಡಿಪು ಇವರ ಕೈಯಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಇದು ಎಲ್ಲರೂ ಚಂಪಾಲಯನ್ನು ಯಾಕೆಂತ ಹೇಳಿದ್ರೆ ಅವರೇ ಮಾಡಿರತಕ್ಕಂಥ ಕಾರ್ಯವೈಖರಿಗೆ ಇಲ್ಲಿ ಎಲ್ಲ ಅತಿಥಿ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಒಂದು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೀವಿ. ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಪರವಾಗಿ ಆಟೋ ರಾಜಕುಮಾರ್ ಹೆಲ್ಪ್ ಲೈನ್ ಗ್ರೂಪ್ ಇವರ ಎಲ್ಲ ಪದಾಧಿಕಾರಿಗಳಿಗೆ ಆ ಸಂಸ್ಥೆಗೆ ನಮ್ಮೆಲ್ಲ ಶುಭಕಾಮನೆಗಳು. ಧನ್ಯವಾದಗಳಿಗೆ ಮುಂಚಿತವಾಗಿ ಸನ್ಮಾನಿತ ವ್ಯಕ್ತಿಯಲ್ಲಿ ಇನ್ನೊಬ್ಬರು ಇದ್ದಾರೆ, ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳುವುದಕ್ಕೆ ದಯವಿಟ್ಟು ಎಲ್ಲ ಸಭಿಕರು ಒಮ್ಮೆ ದಯವಿಟ್ಟು ತಮಗೆ ಹೆಸರಿನಂತಹ ಆಸನದ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಳ್ಳಬೇಕು. ನಾವು ದೀರ್ಘಿಸ್ತಾ ಇಲ್ಲ, ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಹಂತದಲ್ಲಿದ್ದೇವೆ. ಅಬ್ರಹಾಂ ಲಿಂಕನ್ ಒಂದು ಮಾತನ್ನು ಹೇಳಿದ್ದಾರೆ, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತೇಳಿ. ಯಾವತ್ತೂ ಕೂಡ ಕೊನೆ ಎಂಬುದು ಆರಂಭದ ಸೂಚನೆ ಅಂತ. ನಾವು ಎಷ್ಟು ಇವತ್ತು ಆರಂಭದಲ್ಲಿ ನೋಡಿ ಸ್ವಲ್ಪ ಆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಮ್ಮೊಂದಿಗೆ ಸೇರಿಕೊಂಡಂತಹ ಎಂಎನ್ಜಿ ಫೌಂಡೇಶನ್ ಇದರ ಸಂಸ್ಥಾಪಕರು, ಗೌರಿ ನಿಗಮ್ ಇದರ ಸ್ಥಾಪಕರು ಹಾಗೂ ಅಪ್ರತಿಮ ಸಮಾಜ ಸೇವಕರಾಗಿರತಕ್ಕಂತಹ ಜನ ಪಿಯಾಸ್ ಮಂಗಳೂರು ಇದೀಗ ನಿಮ್ಮ ಮುಂದೆ ಸನ್ಮಾನ ವೇದಿಕೆಯಲ್ಲಿದ್ದಾರೆ. ಆಟೋ ರಾಜಕುಮಾರ್ ಹೆಲ್ಪ್ ಲೈನ್ ಗ್ರೂಪ್ ಇದರ ವತಿಯಿಂದ ಸರ್ವ ಧರ್ಮಗಳ ಸಂಕಷ್ಟಗಳನ್ನು ಅರಿತು ಜಾತಿ ಭೇದ ಭಾವ ತೋರದೆ ಸರ್ವರಿಗೂ ಸರ್ವಕಾಲದಲ್ಲಿ ತನ್ನ ಮುಖ ಪರಿಚಯ ನೀಡದೆ ಸೇವೆ ನೀಡುತ್ತಿರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದರು ಜನ ಪಿಯಾಸ್ ಮಂಗಳೂರು. ತನ್ನ 21ನೇ ವಯಸ್ಸಿನಲ್ಲಿ ವಿಚಿತ್ರ ರೀತಿಯಲ್ಲಿ ವಿಶಿಷ್ಟವಾಗಿ ಸಮಾಜ ಸೇವೆ ನಡೆಸುತ್ತಾ ಬಂದಿರುವ ಇವರು ಅದೆಷ್ಟೋ ಬಡವರು ಇವರಿಗೆ ಕರೆ ಮಾಡಿ ಆಹಾರ ಸಾಮಗ್ರಿಗಳ ಬೇಡಿಕೆ ಇಟ್ಟಾಗ ಬಡವರ ಮನೆಯ ಮುಂದೆ ಅಕ್ಕಿ ಜೊತೆ ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಮುಂಜಾನೆ ಬಾಗಿಲು ತೆರೆಯುವ ಮುನ್ನವೇ ಅವರ ಮನೆಯ ಮುಂದೆ ಇಟ್ಟು ಹೋಗಿ ತದನಂತರ ಕರೆ ಮಾಡಿ ತಿಳಿಸುತ್ತಾರೆ. ಹಲವು ಮನೆಗಳಿಗೆ ಇಂದಿಗೂ ಆ ತಿಂಗಳ ರೇಷನ್ ಕೊಡುತ್ತಾ ಇದ್ದಾರೆ. ಆದರೆ ಅವರು ಯಾರು, ಏನು, ಎಲ್ಲಿಯವರು, ಎಂತ, ಏನು ಎಂಬುದು ಇದುವರೆಗೂ ಕೂಡ ಅವರ ಆಪ್ತರನ್ನು ಬಿಟ್ಟು ಯಾರಿಗೂ ತಿಳಿದಿಲ್ಲ. ಮೊಟ್ಟ ಮೊದಲು ವಾಟ್ಸ್ಆಪ್ ಗ್ರೂಪ್ ರಚಿಸಿಕೊಂಡು ಬಡವರ ಸೇವೆ ಸಲ್ಲಿಸುತ್ತಿದ್ದ ಅವರು ಅವರ ಆಪ್ತರನ್ನು ಬಿಟ್ಟು ಯಾರಿಗೂ ವಿಷಯವನ್ನು ತಿಳಿಸದೆ ಇದೀಗ ಎಂಎನ್ಜಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಮತ್ತು ಹಲವಾರು ದಾನಿಗಳ ಸಹಾಯವನ್ನು ಪಡೆದು ಸಕ್ರಿಯವಾಗಿ ಸಾಮಾಜಿಕ ರಂಗದಲ್ಲಿ ನಿರಂತರವಾಗಿ ಸೇವೆಯಲ್ಲಿರುತ್ತಾರೆ. ಹೆಣ್ಣು ಹೆತ್ತವರ ಕಣ್ಣಿನಿಂದ ಹರಿದು ಬಂದ ಕಣ್ಣೀರ ಕಣಿಗಳನ್ನು ಬಹಳ ಹತ್ತಿರದಿಂದ ಕಂಡ ಸಮುದಾಯದ ಉತ್ಸಾಹಿ ಯುವಕರ ತಂಡ ಸಮುದಾಯದೊಳಗೆ ಅಂಟಿಕೊಂಡಿದ್ದ ವರದಕ್ಷಿಣೆ ಎಂಬ ಪಿಡುಗಿನ ವಿರುದ್ಧ ಒಂದು ಅಭಿಯಾನವನ್ನೇ ಆರಂಭಿಸಿ ಪ್ರತಿ ಮೊಹಲ್ಲಾಗಳಲ್ಲೂ ಇದರ ಅಭಿಯಾನದ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ದೌರಿ ಫ್ರೀ ನಿಗಾ ಎಂಬ ಸಂಸ್ಥೆಯನ್ನು 2017 ಮಾರ್ಚ್ 15ರಂದು ಹುಟ್ಟುಹಾಕಿಕೊಂಡ ಇವರು ದೌರಿ ಫ್ರೀ ನಿಗಾ ಸಂಸ್ಥೆಯಲ್ಲಿ ಪ್ರಸ್ತುತ ಬರೋಬ್ಬರಿ 1000ಕ್ಕೂ ಮಿಕ್ಕಿದ ವಧುವಿನ ವಿವರಗಳು ಸಂಸ್ಥೆಯ ಕಾರ್ಯನಿರ್ವಾಹಕ ಪಡೆ ಸೇರಿಕೊಂಡರೆ ಅದರಲ್ಲಿ ಇಂದಿನವರೆಗೆ ಸುಮಾರು 500ಕ್ಕೂ ಮಿಕ್ಕಿದ ವಧುವಿಗೆ ಸಂಸ್ಥೆಯ ಮುಖಾಂತರ ಸೂಕ್ತ ವರ ಲಭಿಸಿ ಇಂದು ಜೋಡಿಗಳು ಸುಖ ಸಂಸಾರವನ್ನು ಮುನ್ನಡೆಸುತ್ತಿದ್ದಾರೆ. ಅದರಂತೆ ಒಟ್ಟು 400ರಷ್ಟು ವರದ ವಿವರಗಳು ಕೂಡ ಸಂಸ್ಥೆಯ ಬಳಿ ಸೇರಿಕೊಂಡಿದ್ದು ಅದರಲ್ಲಿ ಸುಮಾರು 200ರಷ್ಟು ವರನಿಗೆ ಸೂಕ್ತ ವರ ಲಭಿಸಿರುತ್ತದೆ. ದೌರಿ ನಿಗಾ ಸಂಸ್ಥೆಯಿಂದ 13 ಮಹಿಳೆಗಳು ಅದಲ್ಲದೆ ದೌರಿ ಎಂಬ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಅವರು ಇದೀಗ ಹೊಸ ಫ್ರೀ ನಿಗಾ .in ಎನ್ನುವಂತ ಉಚಿತವಾದ ಆಪ್ ಕೂಡ ಬಿಡುಗಡೆ ಮಾಡಿರುತ್ತಾರೆ. ಸುಮಾರು 537 ಹೆಣ್ಣು ಮಕ್ಕಳ ಪ್ರಪೋಸಲ್ಗಳನ್ನು ಕೊಡಿ ಸಂಸ್ಥೆಯ ಮೂಲಕ ಸೆಟ್ ಮಾಡಿದ್ದಾರೆ. ಇದುವರೆಗೂ ಅವರು ಸೇವೆಯ ಪಟ್ಟಿ 2.5 ಕೋಟಿಗೂ ಮೀರಿದೆ ಎಂಬುದು ಬಂದಿರತಕ್ಕಂಥ ವಿವರ ಕೂಡ ಆಗಿದೆ. ಇವರ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಅದರ ಬಗ್ಗೆ ಕೇಳದವರಿಲ್ಲ, ಆದರೆ ಅವರನ್ನು ಕಂಡವರು ಇಲ್ಲ. ನನ್ನ ಪರಿಚಯ ಹೇಳಿಕೊಂಡು ನಡೆಯುವುದು ಅಲ್ಲ. ಯಾವುದೇ ಸಂಘಟನೆಗಳಲ್ಲಿ ಅಥವಾ ರಾಜಕೀಯದಲ್ಲಿ ಕಾಣಿಸಿಕೊಳ್ಳದ ವ್ಯಕ್ತಿ ಜಾತಿ, ಮತ, ಭೇದ, ವರ್ಣ, ವರ್ಗ, ಪಕ್ಷ ಎನ್ನದೆ ನಿರಂತರವಾಗಿ ಸಾಮಾಜಿಕ ರಂಗದಲ್ಲಿ ಅತ್ಯಮೋಘವಾಗಿ ಸೇವೆ ಸಲ್ಲಿಸುತ್ತಿರತಕ್ಕಂತಹ ಜನಾಬ್ ಇಲಿಯಾಸ್ ಮಂಗಳೂರು ಸಂಸ್ಥಾಪಕರು ಎಂಎನ್ಜಿ ಫೌಂಡೇಶನ್ ಇವರನ್ನು
ಅವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ನಾವು ಶಾಲೆಯನ್ನು ಹೊದಿಸಿ ಗೌರವ ಸನ್ಮಾನ ಪತ್ರವನ್ನು ವಿತರಿಸಿ ಈ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸ್ತಾ ಇದ್ದೀವಿ, ಸಕಲವಾಗಿ ಗೌರವಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ಸರ್ವಸೃಷ್ಟಿಕರ್ತನಾದ ಜಗಪಾಲಕನಾಗಿರುವ ಜಗದೇನಾದ ಅಲ್ಲಾಹನು ತಮಗೆ ಇನ್ನಷ್ಟು ಸಾಮಾಜಿಕ ರಂಗದಲ್ಲಿ ಜನರಿಗೆಯಲು ಆಯುರಾರೋಗ್ಯ ದೀರ್ಘಾಯುಷ್ಯ ಕರುಣಿಸಲಿ ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ದುವಾದೊಂದಿಗೆ ಎಲ್ಲ ರೀತಿಯ ಸುಖ ಐಶ್ವರ್ಯ ಸಮೃದ್ಧಿ ನೆಮ್ಮದಿ ನಿಮ್ಮ ಪಾಲಾಗಲಿ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ನಿಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗೆ ಸದಾ ಇದೆ ಎನ್ನತಕ್ಕಂಥ ಭರವಸೆಯೊಂದಿಗೆ ಎಂಎನ್ಜಿ ಫೌಂಡೇಶನ್ ಇದರ ಸಂಸ್ಥಾಪಕರಾಗಿರುವ ಜನಾಬ್ ಇಲಿಯಾಸ್ ಮಂಗಳೂರು ಅವರನ್ನು ಹೃತ್ಪೂರ್ವಕವಾಗಿ ನಾವು ಇಲ್ಲಿ ಗೌರವಿಸ್ತಾ ಇದ್ದೀವಿ. ಪತ್ರ ಈ ರೀತಿಯಾಗಿದೆ. ಕಾರ್ಕಳ ತಾಲೂಕಿನ ಸಾಮೂರಿನ ಮುಹಿದ್ದೀ ಬ್ಯಾರಿ ಹಾಗೂ ಮೈಮೂನಾ ದಂಪತಿಗಳ ಸುಪುತ್ರರಾಗಿ ಜನಿಸಿ ತನ್ನ ಬಾಲ್ಯ ಜೀವನದಿಂದಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಇವರು 6ನೇ ತರಗತಿಯವರೆಗೆ ತಮ್ಮ ವ್ಯಾಸಂಗವನ್ನು ಮಾಡಿ ಸಮಾಜ ಸೇವೆಯನ್ನು ತನ್ನ ಬದುಕಿನ ಉಸಿರನ್ನಾಗಿಸಿಕೊಂಡರು. 2012ರಿಂದ 2018ರ ಸಾಲಿನಲ್ಲಿ 18ರ ತನಕ ಕಾರ್ಕಳದ ಸಾಮೂರಿನ ದರ್ಗಾದ ಅಧೀನದಲ್ಲಿರುವ ಸಾನೂರು ಗೈಸ್ ಫೆಡರೇಷನ್ ಇದರ ಅಧ್ಯಕ್ಷರಾಗಿ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡಿಸುವ ಮೂಲಕ ಸಾನೂರಿಗೆ ಕೀರ್ತಿ ತಂದರು. ಅದರ ನಂತರ ಹಲವಾರು ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡಿಕೊಟ್ಟ ಕೀರ್ತಿ ಅವರ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ ಸಹಾಯ ನೀಡಿ ಜಾತಿ ಮತ ಭೇದ ವರ್ಗ ಪಕ್ಷ ಎಲ್ಲವನ್ನು ಗಮನಿಸಿಕೊಳ್ಳದೆ ಜನಪರ ಕೆಲಸ ಮಾಡಿದ ಕೀರ್ತಿ ಇವರದ್ದಾಗಿದೆ. ಸಮಾಜ ಸೇವೆಯನ್ನು ಬಾಲ್ಯದಲ್ಲಿ ಕರಗತ ಮಾಡಿಕೊಂಡ ಆಸಿಫ್ ಅವರು ಕಳೆದ 6 ವರ್ಷಗಳಿಂದ ಪಡುಬಿದ್ರೆಯಲ್ಲಿ ಖಾಸಗಿ ಕುರಿತು ಆಪತ್ ಬಾಂಧವ ಆಂಬ್ಯುಲೆನ್ಸ್ ಚಾಲಕರಾಗಿ ಮತ್ತು ಅದರ ಮಾಲಕರಾಗಿ ದುಡಿಯುತ್ತಾ ಸುತ್ತಮುತ್ತಲಿನ ಅಪಘಾತ ನಡೆದ ತಕ್ಷಣ ಧಾವಿಸಿ ಬರುವ ನಿಜವಾದ ಆಪತ್ ಬಾಂಧವರಾಗಿದ್ದಾರೆ. ಆಪತ್ ಬಾಂಧವ ಎಂದು ಖ್ಯಾತಿ ಪಡೆದಿರುವ ಇವರು ಕಳೆದ 7 ವರ್ಷಗಳಿಂದ ಮುಲ್ಕಿ ಲಯನ್ಸ್ ಕ್ಲಬ್ ಮುಲ್ಕಿ ಸರ್ಕಾರಿ ಆಸ್ಪತ್ರೆಗೆ ಕೊಡುಗೆಯಾಗಿದ್ದಂತಹ ಶೀತಲೀಕರಣ ಶವಾಗಾರದಲ್ಲಿ ಈಗಾಗಲೇ 500ಕ್ಕಿಂತಲೂ ಮೇಲ್ಪಟ್ಟ ಶವಗಳನ್ನು ಇಟ್ಟು ಉಚಿತವಾಗಿ ಅದರ ಸಂಪೂರ್ಣ ಕಾರ್ಯಕಲಾಪಗಳನ್ನು ಮಾಡಿರುವುದು ಇವರ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಮಾಜಕ್ಕೆ ಅತ್ಯುತ್ತಮವಾಗಿರತಕ್ಕಂತಹ ಸಂದೇಶವನ್ನು ಸಾರುವ ಪ್ರಸ್ತುತ ಇವರು ಸಾನೂರು ಮುಹಿದ್ದೀ ಜುಮಾ ಮಸೀದಿ ಹಾಗೂ ದರ್ಗಾ ಶರೀಫರ ಅಧ್ಯಕ್ಷರಾಗಿ ಧಾರ್ಮಿಕ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ತನ್ನ ಬದುಕಿನ ಸಾರ್ಥಕತೆಯನ್ನು ಹೊಂದಲು ಬೀದಿ ಬದಿಯಲ್ಲಿ ಇರುವ ಮಾನಸಿಕ ಅಸ್ವಸ್ಥರು, ನಿರ್ಗತಿಕರು, ಅನಾಥರು, ಮನೆಯಿಂದ ಹೊರಹಾಕಲ್ಪಟ್ಟ ವೃದ್ಧರು, ನೆರೆಗೆ ಕಾಣದಂತಹ ಆಶ್ರಿತರಾಗಿ ನಿರಾಶ್ರಿತರಾಗಿರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ ಒಂದು ಸೂರನ್ನು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಎಲ್ಲರನ್ನು ಒಂದೇ ಕಡೆ ಸೇರಿಸುವಂತಹ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಪ್ರೀತಿಯ ಮಮತೆಯ ಒಡಲುವಾಗಿರ್ತಕ್ಕಂಥ ತಾಯಿಯ ನೆನಪಿನಲ್ಲಿ ಮೈಮೂನಾ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಡಿಯಲ್ಲಿ ಆಪತ್ ಬಾಂಧವ ಸೈಕೋ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ತನ್ನ ಸ್ವತಃ ಆಸೆಯಿಂದಲೇ ಆರಂಭಿಸಿ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಜಾತಿ ಧರ್ಮಗಳನ್ನು ಮರೆತು ಮಾನವೀಯ ಸೇವೆ ನೀಡುತ್ತಾ ಬಂದಿರುತ್ತಾರೆ. ಇವರ ಸಾಧನೆಯನ್ನು ಗುರುತಿಸಿದ ಪ್ರತಿಷ್ಠಿತ ಬ್ಯಾರಿ ಸಾಹಿತ್ಯ ಅಕಾಡೆಮಿ 2019-2020ನೇ ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದೆ. ಅಷ್ಟು ಮಾತ್ರವಲ್ಲದೆ ಹಲವು ಸಂಘ ಸಂಸ್ಥೆಗಳ ಸಾಧನೆಯನ್ನು ಗುರು ಸನ್ಮಾನಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ಇದೀಗ ಸಂಸಾರ ಜೀವನದಲ್ಲಿ ಪತ್ನಿ ಹಾಗೂ ಸುಪುತ್ರ ಅದೇ ರೀತಿಯಾಗಿ 2 ಸುಪುತ್ರಿಯರನ್ನು ಸುಖಿ ಸಂಸಾರದಲ್ಲಿರುವ ಇವರನ್ನು ಆಟೋ ರಾಜ ಎಂಬ ಹೆಲ್ಪ್ಲೈನ್ ರೂಪದಲ್ಲಿ ಸನ್ಮಾನಿಸಿದ್ದೇವೆ. ಸೌಹಾರ್ದ ರಕ್ತರಾಶಿಗಳ ಸನ್ಮಾನ ವೇದಿಕೆಯಲ್ಲಿ ನಿಜಕ್ಕೂ ಕೂಡ ಅತ್ಯಾಕರ್ಷಣೀಯ ಕೇಂದ್ರ ಬಿಂದುವಾಗಿ ಹೊಂದಿರುತ್ತಾರ ಮೊಹಮ್ಮದ್ ಆಸಿಫ್ ಸಾನೂರು ಆಸಿಫ್ ಆಪತ್ ಬಾಂಧವ, ಅದೇ ರೀತಿಯಾಗಿ ಜನಾಬ್ ಇಲಿಯಾಸ್ ಮಂಗಳೂರು, ಅದೇ ರೀತಿಯಾಗಿ ಇಬ್ರಾಹಿಂ ಸಾಬಾತರು ಎಲ್ಲರಿಗೂ ಕೂಡ ಸಾಮಾಜಿಕ ರಂಗದಲ್ಲಿ ಇನ್ನಷ್ಟು ಸಮಾಜ ಸೇವೆಗೆ ಸರ್ವಸೃಷ್ಟಿಕರ್ತನಾದ ಅಲ್ಲಾಹನು ಆಯುರಾರೋಗ್ಯ ಹಾಗೂ ದೀರ್ಘಾಯುಷ್ಯ ಕರುಣಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ಜೊತೆಗೊಳಿಸುತ್ತಾ ಕೊನೆಯದಾಗಿ ಧನ್ಯವಾದ ಅರ್ಪಣೆಗಾಗಿ ನಾವು ಬರ್ತಾ ಇದ್ದೇವೆ. ಮೊದಲನೇ ಬಾರಿ ಸ್ಟೇಜ್ ಫೇಸ್ ಮಾಡ್ತಾ ಇದ್ದೇನೆ. ಏನಾದರೂ ತಪ್ಪುಗಳಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಪಬ್ಲಿಕ್ ಆಗಿ ವಿಡಿಯೋ ಮಾಡಿದ್ದೇನೆ. ಮತ್ತೆ ಮೊದಲನೇ ಸನ್ಮಾನಕ್ಕೆ ಬಂದಿರೋದು ಮುಂಚೆ ಎಷ್ಟು ಸನ್ಮಾನಕ್ಕೆ ಕರೆದಿದ್ದಾರೆ ನಾನು ಹೋಗಿಲ್ಲ. ಯಾಕಂದ್ರೆ ತುಂಬಾ ಕಾರಣಗಳಿತ್ತು. ಆಟೋ ರಾಜಕುಮಾರ್ ಹೆಲ್ಪ್ಲೈನ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್, ಫಾದರ್ ಮುಲಾದ್ ಬ್ಲಡ್ ಬ್ಯಾಂಕ್ ಮಂಗಳೂರು ಇದರ ಸಹಕಾರದೊಂದಿಗೆ ಬೃಹತ್ ರಕ್ತದಾನ ಶಿಬಿರ. ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯ ಬಗ್ಗೆ ತುಂಬಾ ಕೇಳಿದ್ದೇನೆ ಹಾಗೂ ನಮ್ಮ ಸಂಸ್ಥೆಯ ಜೊತೆಗೆ ತುಂಬಾ ಯುವಕರು ಕೂಡ ನಮ್ಮ ಸದಸ್ಯರಾಗಿದ್ದಾರೆ. ಅದರಿಂದಾಗಿ ತುಂಬಾ ಅಪ್ಡೇಟ್ಗಳು ನಮಗೆ ಸಿಗುತ್ತೆ. ಜಾಸ್ತಿಯಾಗಿ ಇದರ ಬಗ್ಗೆ ಹೇಳಬೇಕಂದ್ರೆ
ಅಂತ ಹೇಳಿದಾಗ ತಕ್ಷಣವೇ ಸ್ಪಂದಿಸಿ ಬ್ಲಡ್ ಅನ್ನು ಅರೇಂಜ್ ಮಾಡಿ ಕೊಡ್ತಾರೆ. ಅದೇ ರೀತಿ ನನಗೆ ಇವತ್ತು ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಆಪತ್ ಬಾಂಧವರು ಕೂಡ ಅವ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರ, ನನ್ನ ಬಗ್ಗೆ ಸ್ವಲ್ಪ ಕಡಿಮೆ ಕೇಳಿರ್ತೀರ. ಕಾರಣ ಏನಂದ್ರೆ ನಾನು ಇದುವರೆಗೂ ಕೂಡ ನನ್ನ ಫೇಸ್ ಅನ್ನ ಯಾರಿಗೂ ತೋರಿಸಿರಲಿಲ್ಲ. ಅದಕ್ಕಾಗಿ ನನ್ನ ಪರಿಚಯ ನಿಮಗೆಲ್ಲ ಕಡಿಮೆ ಇರಬಹುದು. ಆದರೆ ನಿಮ್ಮ ಬಳಿ ಎಲ್ಲರ ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ರೆ ದಯವಿಟ್ಟು ಓಪನ್ ಮಾಡಿ ಪ್ಲೇಸ್ಟೋರ್ ನಲ್ಲಿ freenika.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಮ್ಮ ಆ್ಯಪ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಫ್ರೀನಿಕಾ ಅಂತ ಸರ್ಚ್ ಮಾಡಿ, ಅದರಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ. ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಏನ್ ಫಾಯ್ದಾ ಇದೆ ಅಂದ್ರೆ, ನೀವು ಇವಾಗ ಮುಡಿಪಿನಲ್ಲಿ ಇರ್ತೀರಾ, ನೀವು ಇವಾಗ ದೇವಘಟ್ಟೆಗೆ ಶಿಫ್ಟ್ ಆಗ್ತೀರಾ. ಆ ಸಮಯದಲ್ಲಿ ನಿಮಗೊಬ್ಬರು ಸಹೋದರಿ ಇರ್ತಾರೆ, ಅಥವಾ ನಿಮ್ಗೆ ಯಾರಾದರೂ ಅಣ್ಣ ತಮ್ಮ ತಂಗಿ ಯಾರಾದರೂ ಇರ್ತಾರೆ, ಅವರನ್ನ ಮದುವೆ ಮಾಡಿಸ್ಬೇಕು. ಸೊ ಮದುವೆ ಮಾಡಿಸುವಾಗ ನಿಮ್ಗೆ ಅಲ್ಲಿ ಯಾರು ಪರಿಚಯ ಇರಲ್ಲ. ಸೊ ನಿಮ್ಗೆ ಪರಿಚಯ ಇರಲ್ಲ. ಆ ಸಮಯದಲ್ಲಿ ನಮ್ಮ ಆ್ಯಪ್ ನಿಮ್ಗೆ ಯೂಸ್ ಆಗುತ್ತೆ. ಯಾಕಂದ್ರೆ ನಿಮ್ಮ ತಂಗಿಗೆ, ಅಣ್ಣನಿಗೆ, ತಂಗಿಗೆ ಸರಿ ಹೊಂದುವಂತ ಪ್ರಪೋಸಲ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಫೋನ್ ಇದ್ರೆ ಅದರಲ್ಲಿ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲರೂ ಉಪಯೋಗವನ್ನ ಪಡೆದುಕೊಳ್ಳಿ. ಅದೇ ರೀತಿ MNJ ಫೌಂಡೇಶನ್ ಇದು ಇವಾಗ ಲಾಕ್ಡೌನ್ ನಂತರ ನಾವು ರಿಜಿಸ್ಟರ್ ಮಾಡಿದ್ದು. ಆದರೆ ಇದು 6 ವರ್ಷಗಳಿಂದ ನಮ್ಮ ಒಂದು ಕನಸಾಗಿತ್ತು, ಇದನ್ನ ಏನು ಕಾರ್ಯರೂಪಕ್ಕೆ ತರಬೇಕು ಅಂತ. ಆದರೆ ನಾವು ರಿಜಿಸ್ಟರ್ ಮಾಡಿರಲಿಲ್ಲ. ಕಾರಣ ಬೇರೆ ಬೇರೆ ಅಜೆಂಡಾಗಳಿತ್ತು, ನಮ್ಮ ಬೇರೆ ಬೇರೆ ಕನಸುಗಳಿತ್ತು. ಅದರಿಂದ ನಾವು ಏನಾದರೂ ನಮ್ಮ ಕಮ್ಯುನಿಟಿಗೆ, ಅದರ ಜೊತೆಗೆ ಅನ್ಯ ಕಮ್ಯುನಿಟಿಗೆ ಕೂಡ ಏನಾದರೂ ಹೆಲ್ಪ್ ಮಾಡಬೇಕು ಅಂತ. ಸೊ ಇದನ್ನ ನಾವು ನಮ್ಮ ಇದರ ಲೀಗಲ್ ಅಡ್ವೈಸರ್ ಆಗಿದ್ದಾರೆ ನಮ್ಮ ಅಸ್ಗರ್ ಮುನಿಪು. ಇವರು ನಮಗೆ ಏನಂದ್ರೆ ಇದರ ಬಗ್ಗೆ ಏನಾದರೂ ನಮಗೆ ಲೀಗಲ್ ಆಗಿ ಏನಾದರೂ ಕೆಲಸಗಳಿದ್ರೆ ಅವರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಅಲ್ಹಮ್ದುಲಿಲ್ಲಾ ಎಲ್ಲ ಕೆಲಸಗಳು ಒಳ್ಳೆ ರೀತಿ ನಡೀತಾ ಇದೆ. ಕೆಲವೊಂದು ಅಜೆಂಡಾಗಳಿವೆ. ನಮ್ದು ನಿಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ಜೊತೆ ಇದ್ರೆ ಇನ್ಶಾ ಅಲ್ಲಾ ಮುಂಬರುವ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೂ ಅದರ ಜೊತೆಗೆ ಅನ್ಯ ಸಮುದಾಯಕ್ಕೂ ಕೂಡ ನಮ್ಮ ಕೈಯಲ್ಲಾಗುವಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಪ್ರೀತಿಯ ಆತ್ಮೀಯ ಆಟೋ ರಾಜಕುಮಾರ, ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ನೀವು ಸನ್ಮಾನಿಸಿರುವುದು ಬಹಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಈ ಸನ್ಮಾನ ತಗೋವಾಗಲೇ ನೆನಪಿಸ್ತೀವಿ, ನೀವು ನನಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತರ್ತಾ ಇದ್ದೀರಿ, ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀರಿ. ಈ ಜವಾಬ್ದಾರಿ ಖಂಡಿತವಾಗಿ ನಾವು ವಹಿಸ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ನಿಮ್ಮಲ್ಲಿ ಒಂದೇ ವಿಷಯದಲ್ಲಿ ನನ್ನ ಕಾರ್ಯಕ್ರಮ ಈ ಮಾತನ್ನು ಮುಗಿಸ್ತೇನೆ. ಮೊನ್ನೆ ನಾವು ಬೆಂಗಾಲಿಯ ಮನ್ಸೂರ್ ಅಹಮದ್ ಅವರು ಆಟೋ ರಿಕ್ಷಾ ಚಾಲಕರಾಗಿದ್ದರು. ನಿಮ್ಮಲ್ಲಿ ಮನವಿ ಕೇಳಿದ್ದೇವೆ, ಖಂಡಿತವಾಗಿ ಒಳ್ಳೆಯ ಸ್ಪಂದನೆ. ಕೇವಲ 3.5 ದಿವಸಗಳಲ್ಲಿ 4 ಲಕ್ಷ ರೂಪಾಯಿಗಳನ್ನ ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಅಪಾರ ಅನುಗ್ರಹದಿಂದ ನಾಗಿದೆ. ಈ ರೀತಿ ಆಟೋ ರಾಜಕುಮಾರ ಬಹಳಷ್ಟು ಇದ್ದಾರೆ. ಅಲ್ಲಿ ಬಹಳಷ್ಟು ಮಂದಿ ಕಡು ಬಡತನದಲ್ಲಿದ್ದಾರೆ. ನೀವೊಂದು ಸಮಾಜ ಈ ರೀತಿ ಸೇವೆ ಮಾಡಬಹುದು. ನೀವು ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ, ನೀವೊಂದು ಆಟೋ ರಾಜಕುಮಾರ ಗ್ರೂಪ್ ಮಾಡಿ, ಆಟೋ ಚಾಲಕರ ಕುಟುಂಬ ಎಲ್ಲಿ ಕಷ್ಟದಲ್ಲಿದೆ ಅಂತಹ ಕುಟುಂಬಕ್ಕೆ ಸಹಾಯ ಮಾಡುವುದು ಉತ್ತಮ. ಯಾಕಂತ ಹೇಳಿದ್ರೆ ಒಬ್ಬ ಆಟೋ ಚಾಲಕ ಅವನು ಬಹಳ ತೀರ ಬಡತನದಲ್ಲಿ ಆಟೋಗೆ ಬರ್ತಾನೆ. ಅವನ ಫ್ಯಾಮಿಲಿಯಲ್ಲಿ ತುಂಬಾ, ನೀವು ಸಮಾಜ ಸೇವೆ ಬಹಳಷ್ಟು ರೀತಿಯಲ್ಲಿ ಮಾಡಬಹುದು. ಒಂದೇ ಉದಾಹರಣೆ ಹೇಳ್ತೇನೆ. ಹೇಳಿದ್ರು, ಒಂದು ಮನುಷ್ಯನನ್ನು ನೋಡಿ ನೀವು ಕರುಣೆ ತೋರುವಂತ. ಪ್ರತಿಯೊಬ್ಬರು ಆ ಮಾನವೀಯತೆಯ ಮೂಲ ಗುಣಗಳು ಬಂದ್ರೆ ಖಂಡಿತವಾಗಿಯೂ ಅವನು ಯಾವುದೇ ಕೆಲಸ ಮಾಡಲಿಕ್ಕೂ ಅವನು ಹಿಂಜರಿಯುವುದಿಲ್ಲ. ನೀವು ಮೊದಲಾಗಿ ಮಾನವೀಯತೆಯನ್ನ ಮೆರೆಯಿರಿ. ಇವತ್ತು ನನ್ನ ಆಶ್ರಮದಲ್ಲಿ ಒಂದು ಹೆಂಗಸನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮನೆಯವರು ಬರ್ತಾ ಇದ್ರೆ, ಚಿಕ್ಕ ಉದಾಹರಣೆ ಹೇಳ್ತಾ ಇದ್ದೀವಿ. ಮೊನ್ನೆ ಗುರಾಯಂ ಕೆರೆಯಲ್ಲಿ ಯಾವ ಹೆಂಗಸು ನನಗೆ ಅಲ್ಲಿಯ ಪಬ್ಲಿಕ್ ಕರೆದುಕೊಂಡು ಈಗ ತಂದು ನನ್ನ ಮನೆಯಲ್ಲಿ ಆಶ್ರಯ ಕೊಡ್ತಾ ಇದ್ದೀನಿ. ಈ ರೀತಿ ಸಕೀನಾ ಅಂತ ಹೇಳಿ ಬಾಲೆಹಣ್ಣವರು ಇದ್ರು, ಅವರನ್ನು ಕೂಡ ನಾನು ಮನೆ ಕರೆಸಿದ್ದೀನಿ. ಇವತ್ತು ಅವರ ಮನೆಯನ್ನು ಒಪ್ಪಿಸಲಿಕ್ಕೆ ನಮ್ಮ ಅವ್ರ ಕೆಲಸದವರು ತುಂಬಾ ಶ್ರಮ ಪಟ್ಟು, ಅದು ನಮ್ಮ ಶ್ರಮ ಕೂಡ. ಇವತ್ತು ಅವರು ಬರ್ತಾ ಇದ್ದಾರೆ, 1 ಗಂಟೆಗೆ ಅವರನ್ನು ನಾವು ಕಲಿಸಿಕೊಡ್ತೇವೆ. ಆದ್ರೆ ಒಂದಂತೂ ಹೇಳ್ತೀನಿ, ಆ ಒಂದು ಚಿಕ್ಕ ಸ್ಟೋರಿ. ಒಬ್ಬ ತಾಯಿಯ ಶಾಪದಿಂದ ಒಬ್ಬ ಮಗಳಿಗೆ ಅವನಿಗೆ ಕೆರಿಮೆಯಲ್ಲಿ ಆಗ್ಲಿಲ್ಲ ಅಂತೆ, ಅವನು ಲಾಯಿಲ ಉಚ್ಚರಿಸಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಏನು ವಿಷಯ ಅಂತ ನೋಡುವಾಗ ಅವನಿಗೆ ತಾಯಿಯ ಶಾಪ, ತಾಯಿ ಅವನಿಗೆ ಮುಡಿದಿದ್ದಾರೆ ಗೊತ್ತಾಯಿತು. ಕೊನೆಗೆ ಆ ತಾಯಿಯನ್ನು ಅಲ್ಲಿಗೆ
ಕರೆಸ್ತಾರೆ. ತಾಯಿ ಹತ್ರ ಅವನಿಗೆ ಮಾಫ್ ಮಾಡ್ಲಿಕ್ಕೆ ಇರುವಾಗ ಆ ತಾಯಿ ಅವನಿಗೆ ಅಟ್ಲೀಸ್ಟ್ ಮಾಫ್ ಕೊಡ್ಲಿಕ್ಕೆ ಸಿದ್ಧವಿರಲಿಲ್ಲ. ಕೊನೆಗೆ ಸಹಬಾಗಿ ನಮಗೆಲ್ಲರೂ ಬಹಳ ಒತ್ತಾಯ ಮಾಡಿದ್ರು, ತಾಯಿ ಕೇಳ್ತಾ ಇಲ್ಲ. ಆಗ ನಿಸರ್ಗಾಲಸನವರು ಹೇಳ್ತಾರೆ, ಅವನನ್ನು ಕೊಂಡೋಗಿ ಎಲ್ಲಾದ್ರೂ ಒತ್ತಿಸಿಬಿಡಿ ಅಂತ. ಆವಾಗ ಆ ತಾಯಿ ನನ್ನ ಮಗನನ್ನು ಒತ್ತಿಸಬೇಡಿ, ನಮ್ಮ ಹಾಗಾದ್ರೆ ಮಾಫ್ ಕೊಡಿ ಅಂತ. ಆಗ ಮಾಫ್ ಕೊಟ್ಟರಂತೆ. ಕೊನೆಗೆ ಅವನು ಸಾಯುವಷ್ಟರಲ್ಲಿ ಇಲ್ಲ. ಅದಕ್ಕಾಗಿ ನಾನು ಹೇಳಿದ ಸ್ನೇಹಿತರೆ, ನಮ್ಮ ತಾಯಿ ಈ ಮೋದಿ ವಯಸ್ಸಲ್ಲಿ ಸ್ವಲ್ಪ ಮಾತನಾಡುವುದು ಸಹಜ, ಸ್ವಲ್ಪ ಕಿರಿಕಿರಿ ಮಾಡುವುದು ಸಹಜ. ಯಾಕಂದ್ರೆ ಚಿಕ್ಕ ಇರುವಾಗ ನಾವು ಎಷ್ಟು ಕಿರಿಕಿರಿ ಕೊಟ್ಟಿರುವ, ಮೋದಿ ಆಗುವಾಗ ಅವರು ನಮ್ಮ ತರನೇ ಆಗುವ. ಅದಕ್ಕಾಗಿ ತಾಯಿ ಬೈದು ಹೆಂಡತಿಗೆ ಕಷ್ಟ ಆಗ್ತದೆ, ಮಕ್ಕಳಿಗೆ ಕಷ್ಟ ಆಗ್ತದೆ, ರಸ್ತೆಗೆ ಬಿಡಿಸಬೇಡಿ. ಈ ಒಂದು ಸನ್ನಿವೇಶ ಕೂಡ ಅದೇನೆ. ನೀವೆಲ್ಲರೂ ಮೊದಲು ನಮ್ಮ ಕುಟುಂಬವನ್ನ ಸರಿಯಾಗಿ ಜೋಡಿಸೋಣ, ನಂತರ ಸಮಾಜವನ್ನು ಜೋಡಿಸೋಣ, ನಂತರ ದೇಶವನ್ನು ಜೋಡಿಸೋಣ. ಆ ಜೋಡಿಸಲಿಕ್ಕೆ ಮಾನವೀಯತೆಯ ಗುಣಗಳನ್ನು ಅಳವಡಿಸೋಣ ಅಂತ ಹೇಳ್ಕೊಂಡು ಈ ಒಂದು ಆಟೋ ರಾಜಕುಮಾರ ಗ್ರೂಪ್ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ. ಇಲ್ಲಿ ಬಂದಂತ ಎಲ್ಲ ಸೈನಿಕರು ಅವರ ಆಶೀರ್ವಾದ ಸದಾ ಇದೆ ಹೇಳ್ತಾ ನಾನು ಮಾತನಾಡಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜ್ಞಾನವನ್ನು ಸಂಪಾದಿಸಬೇಕಾದರೆ ಓದಬೇಕಾದ್ರೆ ಕುರಾನ್ ಕೂಡ ಹೇಳಿದ್ದು ಇಕರ ನೀವು ಓದಿರಿ ಎಂಬುದಾಗಿದೆ. ನೋಡಿ, ಅದು ಲೌಕಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು. ಧಾರ್ಮಿಕ ಲೌಕಿಕ ವಿಚಾರಗಳ ಮಧ್ಯೆ ಇದು ಹಲವಾರು ಸಣ್ಣ ಸಣ್ಣ ಕವಿತೆಗಳಿಂದ ಆರಂಭಿಸಿ ಅತ್ಯುತ್ತಮ ಪದಗಳೊಂದಿಗೆ ಸಾಹಿತ್ಯ ಸಿಂಚನದಲ್ಲಿ ಒಂದು ರೀತಿಯಲ್ಲಿ ಸೊಗಸಾಗಿರುವಂತಹ ಹಲವಾರು ಗಮನಗಳನ್ನು, ಪದಪುಂಜಗಳನ್ನು ಬರೆದಿರತಕ್ಕಂತಹ ಇಂದಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಸಕಾಲಿಕ ಹಾಗೂ ಸಾಂದರ್ಭಿಕ ಎಂಬ ನೆಲೆಯಲ್ಲಿ ಒಂದು ಅತ್ಯಮೋಘವಾಗಿರುವಂತಹ ಪುಸ್ತಕವನ್ನು ಬರೆದಿರುತ್ತಾರೆ. ಶ್ರೀಮತಿ ಆಯಿಷಾ ಯುಕೆ ಉಳ್ಳ, ಅಧ್ಯಕ್ಷೆ ಬ್ಲಡ್ ಡೋನರ್ಸ್ ವುಮೆನ್ಸ್ ವಿಂಗ್ ಮಂಗಳೂರು. ಇವರ ಒಂದು ಪುಸ್ತಕದ ಅನಾವರಣ ಇದೀಗ ವೇದಿಕೆಯಲ್ಲಿ ನಡೆಯಲಿದೆ. ದಯವಿಟ್ಟು ಗೋಡೆ ಕಟ್ಟುವವರು ಎನ್ನುವಂತಹ ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿಯೂ, ಹವ್ಯಾಸಿ ಪರಾಗತಿಯಾಗಿಯೂ, ಯುವ ಕವಯಿತ್ರಿಯಾಗಿಯೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಗೂ ಸಮಾಜದಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಕವಾಗಿ ರೀತಿಯಾಗಿ ಸಾಹಿತ್ಯ ಆಸಕ್ತರಿಗೆ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ಇಮ್ಮಡಿಗೊಳಿಸತಕ್ಕಂತಹ ಹಲವಾರು ಬರಹಗಳನ್ನು ಸಮಾಜಕ್ಕೆ ಅರ್ಪಿಸಿ ಒಂದೆಡೆಯಲ್ಲಿ ಒಂದೇ ಪುಸ್ತಕದೊಂದಿಗೆ ಅದನ್ನು ಅನಾವರಣಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ಕವಯಿತ್ರಿ ಆಯಿಷಾ ಯುಕೆ ಅವರ ಪತಿಯಾಗಿರುವಂತಹ ಜಲೀಲ್ ಆಲಂಪಾಡಿ ಅವರನ್ನು ಸಂಪರ್ಕಿಸಬಹುದಾಗಿದೆ. ಈ ಗೋಡೆ ಕಟ್ಟುವವರು ಎನ್ನತಕ್ಕಂಥ ಪುಸ್ತಕವನ್ನು ಈ ಭಾಗದ ಸಾಹಿತ್ಯಾಸಕ್ತರು, ಓದುಗ ಪ್ರಿಯರು ಸ್ವೀಕರಿಸಿಕೊಂಡು ಓದಬಹುದಾಗಿದೆ. ಧನ್ಯವಾದಗಳು, ಕೃತಜ್ಞತೆಗಳು. ಇನ್ನಷ್ಟು ಹಲವಾರು ಪುಸ್ತಕಗಳು ನಿಮ್ಮಿಂದ ಮೂಡಿಬರತಕ್ಕಂಥ ಶುಭಕಾಮನೆಗಳೊಂದಿಗೆ ಈ ಒಂದು ಔಪಚಾರಿಕ ಕಾರ್ಯಕ್ರಮದಲ್ಲಿ